ಆನಂದ ಟಿ ಇವರು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿದರು. ಗುರುಬ್ರಹ್ಮಂ ಗುರುರ್ವಿಷ್ಣುಂ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರವೇ ನಮಃ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧಿ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ನಿತರಾಂ ಕುರು ಮಂಗಳಂ ಮೇ ನಿತರಾಂ ಕುರು ಮಂಗಳಂ ಮೇ. ಹಾಗೆ ಅತಿಥಿಗಳು ದಿವಂಗತ ಬಾಬು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಟ್ರಸ್ಟ್ ರಿಜಿಸ್ಟರ್ ಕಾಸರಗೋಡು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಿಜಿಸ್ಟರ್ ಪೈವಲಿಕೆ ವಲಯ ಕಾಸರಗೋಡು, ಶ್ರೀ ಮಂಜುನಾಥ ನವಜೀವನ ಸಮಿತಿ ಪಾವಲ ಒಕ್ಕೂಟ, ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಕಾರವಾರ, ಎನ್ಪೋಯಿ ಮೆಡಿಕಲ್ ಆಸ್ಪತ್ರೆ ದೇರ್ಲಕಟ್ಟೆ ಮಂಗಳೂರು, ಡೇ ಕೇರ್ ಹಾಸ್ಪಿಟಲ್ ನಜೀರ್ಪಲ್ಲ ಇವರ ಜಂಟಿ ಆಶ್ರಯದಲ್ಲಿ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಮತ್ತು ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಅವರ ಮಾರ್ಗದರ್ಶನದೊಂದಿಗೆ ಶ್ರೀ ಮಂಜುನಾಥ ನವಜೀವನ ಸಮಿತಿಯ 8ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ದಿವಂಗತ ಬಾಬು ಮೂಲ್ಯರವರ ಸ್ಮರಣಾರ್ಥಕವಾಗಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ಶ್ರೀ ಅಶ್ವಥ್ ಪೂಜಾರಿ ಲಾಲ್ಬಾಗ್ ಅಧ್ಯಕ್ಷರು, ಜಿಲ್ಲಾ ಜನಜಾಗೃತಿ ವೇದಿಕೆ ಇವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಕಿಶೋರ್ ಇವರು ಅನುಮತಿ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಇಬ್ರಾಹಿಂ ಹಾಜಿ ಕಲ್ಲೂರು, ಅಧ್ಯಕ್ಷರು, ಕಲ್ಲೂರು ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ಕಾರವಾರ ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೀನಿ. ಇವರಿಗೆ ಶ್ರೀನಿವಾಸ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಶಂಕರ್ ಭಂಡಾರಿ ನಡುವೇನು ಪ್ರಗತಿಪರ ಕೃಷಿಕರು, ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ದಿವಾಕರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಸದಾ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಶ್ರೀಮತಿ ಚೇತನ ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು
ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸುಮ್ಮನೆ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪ್ರೊಫೆಸರ್ ಯಮಪೋಯಿ ಮೆಡಿಕಲ್ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು, ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಸಾಜನ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ರಾಘವ್ ಸರ್ ಠಾಣಾ ಮುಖ್ಯಸ್ಥರು ಇವರು ಇದ್ದಾರೆ. ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಪವನ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀ ಅಬ್ದುಲ್ ರಹಮಾನ್ MD ಡೇ ಕೇರ್ ಹಾಸ್ಪಿಟಲ್ ನಜೀರ್ಪಲ್ಲ, ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಸುಧೀರ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀಮತಿ ಹೇಮಲತಾ ಸುಧಾಕರ್, ಸದಸ್ಯರು ಗ್ರಾಮ ಪಂಚಾಯತ್ ಮುಂಜ, ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಉಷಾ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀ ವಸಂತ S, ಸದಸ್ಯರು ಗ್ರಾಮ ಪಂಚಾಯತ್ ವರ್ಕಾಡಿ, ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ರಾಧಾಕೃಷ್ಣ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀ ಪದ್ಮನಾಭ ಉಂಬಲ್ತೋಡಿ, ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಮೀಂಜ, ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ರಮೇಶ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀ ವಿಶ್ವನಾಥ್, ಅಧ್ಯಕ್ಷರು ಪಾವಲ ಒಕ್ಕೂಟ, ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಹರೀಶ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಆನಂದ್ ಪಂಚಾಯತ್ ಸದಸ್ಯರು, ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಯತೀಶ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಸೇರಿರುವಂತಹ ಎಲ್ಲ ಸಂಘದ ಸದಸ್ಯರು, ಒಕ್ಕೂಟದ ಪದಾಧಿಕಾರಿಗಳು, ಊರಿನ ಎಲ್ಲ ಜನರಿಗೂ, ಅದೇ ರೀತಿ ನವಜೀವನ ಸಮಿತಿಯ ಸದಸ್ಯರಿಗೂ, ನಮ್ಮ ಆಸ್ಪತ್ರೆ ಇವತ್ತು ಆರೋಗ್ಯ ಶಿಬಿರದ ಚೆಕಿಂಗ್ ಬಂದಿರುವಂತಹ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೂ, ಎಲ್ಲರಿಗೂ, ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ನನ್ನ ಸ್ವಾಗತವನ್ನು ಕೊನೆಗೊಳಿಸುತ್ತೇನೆ. ಓಂ ಶ್ರೀ ಮಂಜುನಾಥ ನಮಃ. ಶ್ರೀ ಕ್ಷೇತ್ರ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಹಾಗೂ ಸ್ಥಳಸಾನ್ನಿಧ್ಯದ ಎಲ್ಲ ದೈವದೇವರುಗಳನ್ನು ಮುಂದಿಟ್ಟುಕೊಂಡು ಪರಮ ಪೂಜ್ಯ ದಿನಾಂಕ 11/12/2012 ಮೆರಿಂಗಾನಬ್ಬಿ ಕಾರ್ಯಕ್ಷೇತ್ರದ ಪಾವಲ ಒಕ್ಕೂಟದಲ್ಲಿ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಶಂಕರ ಭಂಡಾರಿಯವರು ದೀಪ ಬೆಳಗಿಸುವುದರ ಮೂಲಕ ಸೇವಾ ಪ್ರತಿನಿಧಿಯವರಾದ ಸುಮನಾರವರು ಹಾಗೂ ಅಂದಿನ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನವಜೀವನ ಸಮಿತಿಯನ್ನು ಉದ್ಘಾಟಿಸಿ, ಅಂದಿನ ಶುಭ ಸಂದರ್ಭದಲ್ಲಿ ನಮ್ಮ ಸಮಿತಿಗೆ ಶ್ರೀ ಮಂಜುನಾಥ ನವಜೀವನ ಸಮಿತಿ ಎಂದು ಹೆಸರಿಡಲಾಯಿತು. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಇವರು ರಚಿಸಿದ ಪುಸ್ತಕವನ್ನು ಶ್ರೀ ಶ್ರೀಕಾಂತ್ ಹೊಳ್ಳ ಇವರು ಅತಿಥಿಗಳಿಗೆ ಉತ್ತಮ ಕಾರ್ಯವನ್ನು ಶ್ಲಾಘಿಸಬೇಕು. ರಕ್ತದಾನ ಎಂಬುದು ಮನುಷ್ಯನ ಜೀವನವನ್ನು ಉಳಿಸುವಂತಹ ಅತಿ ಪುಣ್ಯವಾದಂತಹ ಕಾರ್ಯವಾಗಿರುತ್ತದೆ. ಇದರ ಬಗ್ಗೆ ಸವಿವರವಾದಂತಹ ಪುಸ್ತಕವನ್ನು ನೀಡುತ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ ಚೂಂತಾರು ಹಾಗೆ ಶ್ರೀಕಾಂತ್ ಹೊಳ್ಳ ಅವರಿಗೆ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದಂತಹ ಶ್ರೀ ಅಶ್ವಥ್ ಪೂಜಾರಿ ಲಾಲ್ಬಾಗ್, ಅಧ್ಯಕ್ಷರು ಜಿಲ್ಲಾ ಜನಜಾಗೃತಿ ವೇದಿಕೆ ಕಾಸರಗೋಡು, ಇವರಿಂದ ಉದ್ಘಾಟನಾ ನುಡಿ. ಪೂಜ್ಯ ಕಾವಂದರನ ಆಶೀರ್ವಾದ ನಟ್ಟೊಂದು ವೇದಿಕೆದ ಇಂಥ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿನ ಇದರ ಆತ್ಮೀಯ ಪ್ರತಿನಿಧಿ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಸಮಾಜ ಸೇವೆ ಅಂತಂದು ಪುನಃ ಶ್ರೀಮತ ಇಬ್ರಾಹಿಂ ರಾಜಿ ಕಲ್ಲೂರ್ ಸರ್,
ಅಂಚನೆ ಈತ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಮತ್ತು ವೇದಿಕೆ ಪ್ರಾಂಶುಪಾಲ ಶ್ರೀಯುತ ಶಂಕರ್ ಬಂಡಾರ್ವೆ, ಅಂಚನೆ ಈ ಒಂದು ಕಾಸರಗೋಡು ಜಿಲ್ಲೆಯ ಯೋಜನಾಧಿಕಾರಿ ಎನಿಸಿದ ಶ್ರೀಮತಿ ಚೇತನಾ ಮೇಡಮ್, ಅಂಚನೆ ಯನಪ ಹಾಸ್ಪಿಟಲ್ದ ಪ್ರೊಫೆಸರ್ ಎನಿಸಿದ ಶ್ರೀಯುತ ಡಾಕ್ಟರ್ ಗಣೇಶ್ ಪ್ರಸಾದ್ ಸರ್, ಅಂಚನೆ ಡೇ ಕೇರ್ ಹಾಸ್ಪಿಟಲ್ ಮದಪಲ್ಲ ಮತ್ತು MD ಎನಿಸಿದ ಶ್ರೀಯುತ ಅಬ್ದುಲ್ ರೆಹಮಾನ್, ಈ ಗ್ರಾಮದ ಪಂಚಾಯತ್ ಸದಸ್ಯರು ಎನಿಸಿದ ಶ್ರೀಮತಿ ಹೇಮಲತಕ್ಕ ವಸಂತಣ್ಣ, ಅಂಚನೆ ಪದ್ಮನಾಭ ಉಂಬಲ್ತಾಡಿ ಮಾಜಿ ಸದಸ್ಯರು, ಅಂಚನೆ ಇರುಂಜಿ ಪಾವನ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಯುತ ವಿಶ್ವನಾಥ್ ಅವರು, ಅಂಚನೆ ಇತ್ತೀಚೆಗೆ ನಡೆಸಿದ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಪಂಚಾಯತ್ದ ಸದಸ್ಯರಾದ ಒಟ್ಟಿಗೆ ನಮ್ಮೊಟ್ಟಿಗೆ ಪ್ರತಿನಿಧಿ ಕಾರ್ಯಕ್ರಮ ನಮ್ಮ ಪ್ರೀತಿದ ಮೋಕ್ಯದ ಆನಂದನ್ನ, ಅಂಚನೆ ವೇದಿಕೆದ ಮುಂಭಾಗಡಪನ ಮಾತ ಎನ್ನ ಸಮಿತಿದ ನವಜೀವನ ಸಮಿತಿದ ಬಂಧುಲೆ, ಅಂಚನೆ ಈ ಒಂದು ಕಾರ್ಯಕ್ರಮ ಮಲ್ಪರ ಒಂದು ನೇತೃತ್ವ ವಹಿಸಿದವರು ಈ ಒಂದು ವಲಯದ ಮುಲ್ಪದ ಸೇವಾ ಪ್ರತಿನಿಧಿನ ಸುಮನಕ್ಕ ಅಲ್ಲಿ ಮುಲ್ಪದ ಮಾತ ಬಂಧುಲೆ. ಬಹುಶಃ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೊಕ್ಕ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಾಸರಗೋಡು ಜಿಲ್ಲೆ ಐತೊಟ್ಟಿಗೆ ಸೇರೊಂದು ನಮ್ಮ ನವಜೀವನ ಸಮಿತಿ ಬಹುಶಃ 2 ವರ್ಷದ ಪಿರವು ಈ ಒಂಜಿ ಜಾಗಡ್ ದಾಲ ಇತ್ತಿಜಿ. ಆ ಸಂದರ್ಭದ ನಮ್ಮ ನವಜೀವನ ಸಮಿತಿದ ಸದಸ್ಯರ ಚಿತ್ತಿನ ಬಾಬಣ್ಣೆ ಈ ಸ್ಥಳ ನಿಂಗಳಿಗೆ ಉಚಿತವಾದ ಕೊಡ್ದು, ಯೋಜನೆಗೆ ಕೊಡ್ದು, ನವಜೀವನ ಕೊಡ್ದು, ಈ ಒಂದು ಪ್ರಮುಖವಾಗಿ ರಸ್ತೆದ ಮುಂಭಾಗದ ನಮ್ಮ ಏಪಗಳ ನೆನಪಡ ಚಿತ್ತಿನ ಒಂಜಿ ಈ ಒಂದು ಕಾರ್ಯ ಆದೊಂಡು ಏರ್ಲ ಈ ಒಂದು ಜಾಗನ ಕೊರ್ಪಿನಕ್ಲೆ ದಾನಿಲು ಮಸ್ತ್ ಕಮ್ಮಿ ಆಂಡ ನಮ್ಮ ಸಂಘಟನೆ ನಮ್ಮ ನವಜೀವನ ಸಮಿತಿ ಬಲೋಡು ಮಧ್ಯವರ್ಜನ ಶಿಬಿರದ ಸದಸ್ಯರ ಸೇರ್ದು ಮಧ್ಯವರ್ಜನ ಶಿಬಿರ ಸೇರ್ದು ಎಡ್ಡೆ ರೀತಿಯ ಜೀವನ ನಡೆದು ಬರಡು ಪಂಪಿನ ಒಂದು ಸಂಘಟನೆ ಮಲ್ಪರ ಬೋಡದು ಆ ದಿನ ತಾನಿ ಬಾಬಣ್ಣೆ ಈ ಒಂದು ನಮಕ್ ಸ್ಥಳ ಕೊಡ್ದಲ್ಲೇರು ಅವೇನು ನಮ್ಮ ಸ್ಮರಣಾರ್ಥವಾದ ಇಡೀ ಒಂಜಿ ಕಾರ್ಯಕ್ರಮಕ್ಕೆ ಈ ಒಂಜಿ ದಿನ ತಾನಿ ನಮ್ಮ ನೆನಪಂತಂದಿಲ್ಲ ಪಣ್ಣಾಗ ಮಸ್ತ್ ಸಂತೋಷದ ವಿಚಾರ. ಈ ಒಂದು 6ನ ಪುದರಡೆ ನಮ್ಮ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ನಮ್ಮ ಏರ್ಪಟ್ಟು ನಮಗೆ ಗೊತ್ತು ಫೇಸ್ಬುಕ್ ವಾಟ್ಸಪ್ ಕೊಡು A ಪಾಸಿಟಿವ್ A ನೆಗೆಟಿವ್ B ನೆಗೆಟಿವ್ ಬಂದು ರಕ್ತದಾನ ಬೋರ್ಡ್ ಬಂದು ಕೆಲವೊಂದು ಹೋಗ್ತಾರೆ ಆಗ ರಕ್ತ ಕೊಡ್ಪೇಟ ಮಸ್ತ್ ಪೂಡಿ ಬಹುಶಃ ಡಾಕ್ಟರ್ ಗಣೇಶ್ ಸರ್ ನಾವು ಮತ್ತು ಸಂವಿಧಾನ ಇವೆಲ್ಲ ಕೊಡುವುದು ನಮ್ಮ ಉಮೇಶ್ ಸರ್ ಪುಸ್ತಕ ಎಲ್ಲ ಕೊಡ್ತಿದ್ದಾರೆ ಆರು ವೇದಿಕೆ ಬರ್ದು ಹೋಗ್ತೀನಿ ಅಲ್ಪ ಅದನ್ನ ವೇದಿಕೆ ಲಪ್ಪಡಿರ್ತದೆ ಬಹುಶಃ ಆರ್ನೊಂಜಿ ಸಾನ್ನಿಧ್ಯ ಆರ್ಲ ಎಂಗಳಿಗೆ ಎಲ್ಲೆವರ್ದು ಪುನಃ ನಮ್ಮೊಟ್ಟಿಗೆ ಎತ್ತಿನಾರೆ ಆರೊಂದು ಪುಸ್ತಕ ಬರುತ್ತೇನೆ ನಮಕ್ ವೇದಿಕೆ ಬಂದೊಂದು ಬಿಡುಗಡೆ ಮಾಡ್ತೇನೆ ಬರನಾಗಿಲ್ಲ ಅವಲ ಒಂಜಿ ಬಾರಿ ಮಲ್ಲ ಒಂಜಿ ಕಾರ್ಯಕ್ರಮ ಆದೊಂಡು ಒಳ್ಳೆ ಸರಿಗಿಲ್ಲ. ಅಂಚನೆ ಈ ಒಂಜಿ ನವಜೀವನ ಸಮಿತಿ ಬಹುಶಃ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ನಿರಂತರವಾದ ಪೂಜಾ ಕಾವಂದೇರ್ನ ಮಾರ್ಗದರ್ಶನ ನಿರಂತರವಾದ ಕಾಸರಗೋಡು ಜಿಲ್ಲೆಡ್ ಅದೇ ಎಷ್ಟೋ ವರ್ಷ ಹಿಡಿದು ನಮ್ಮ ಕಾರ್ಯಕ್ರಮ ತಂದಿಲ್ಲ. ಅಂಚನೆ ಇಂಚೆ ನವಜೀವನ ಸಮಿತಿ ಮುಲ್ಪೆಂಚನುಂಡ ಅಂಚನೆ ಕಾಸರಗೋಡು ಜಿಲ್ಲೆಡ್ 1480 ಜನ ನವಜೀವನ ಸಮಸ್ಯೆ ಹೆಸರು ಪರಂದಿತ್ತಿನ ಚಿತ್ತಿನ ಜನಕುಲೆಯನ್ನು ಎಡ್ಡೆ ಮಲ್ತದ್ದು ಅಕಲಿನ ನವಜೀವನ ಮಲ್ತದ್ದು ನವಜೀವನ ಸಮಿತಿಗೆ ಸೇರ್ಪಡೆ ಮಲ್ತದ್ದು ಈತ ನಿರಂತರವಾದ ಕಾಸರಗೋಡು ಜಿಲ್ಲೆ 1480 ಜನ ಈ ಒಂದು ನಮ್ಮ ಶಿಬಿರ ಸೇರಿದು ಪುಣ್ಯಾಕ್ಲುಳ್ಳೇರು ಅವೇನು ನಮ್ಮ ಜನಜಾಗೃತಿ ವೇದಿಕೆ ಮುಖಾಂತರ ನವಜೀವನದ ಮುಖಾಂತರ ಬೇತೆ ಬೇತೆ ಜಾಗ ಕಾಸರಗೋಡು ವಲಯ ಅದುಪ್ಪು ಒಂದು ಅದುಪ್ಪು ಬೇತೆ ಬೇತೆ ಅದುಪ್ಪು ಆಂಡ ನಮ್ಮ ಪಾವಳ ಒಕ್ಕೂಟದ ನವಜೀವನ ಸಮಿತಿದ ಒಂಜಿ ಡಿಫ್ರೆಂಟ್ ಬೇತೆ ಅಕಲೊಂದು ಕಾರ್ಯಕ್ರಮನೇ ಬೇತೆ ಅಕಲೊಂದು ಕಟ್ಟಡ ಮಲ್ದೇರು ಈ ಒಂದು ಕಟ್ಟಡದ ಮುಖಾಂತರ ಬೇತೆ ಬೇತೆ ಕಾರ್ಯಕ್ರಮ ಅಂತಂದುಳ್ಳೇರು ಇಂಚೆ ನವಜೀವನ ಸಮಿತಿದಾಗಲೂ ಬೇತೆ ಕಡೆ ಇಟ್ಲ ಬೇತೆ ಬೇತೆ ರೀತಿಯ ಒಂದು ಕಾರ್ಯಕ್ರಮ ಅಂತಂದುಳ್ಳೇರು ಬಹುಶಃ ಈ ಒಂದು ಕಾರ್ಯಕ್ರಮ ಎಣಿತ ರೀತಿನಾತೆ ಎಂಕಲ ಮಸ್ತ್ ಖುಷಿ ಆದೊಂಡು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಲ್ಪರೆ ಎಂಕೊಂದು ಅವಕಾಶ ಕೊಡಲಿಕ್ಕೆ ಎಂಕ್ ಮಸ್ತ್ ಹೆಮ್ಮೆಲ್ಲ ಒಂದೊಂದು ಖುಷಿಲ ಒಂದೊಂದು ನಲ್ಲ ನಿರಂತರವಾದ ಈ ಒಂದು ಕಾರ್ಯಕ್ರಮ ಮತ್ತೊಂದು ಉಪಗ ಪರೊಂದು ವೇದಿಕೆ ಎಂಕಲಿಗೆ ಇನ್ನು ಗಣ್ಯ ಅತಿಥಿ ಬರ್ತಿದ್ದಾರೆ ನಮ್ಮ ರಘು ಸರ್ ಆರ್ಲ ಉಳ್ಳೇರು ಈ ಒಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದ ಸಬ್ ಇನ್ಸ್ಪೆಕ್ಟರ್ ಆಗಿನಾರು ಅರಿಗಿಲ ಈ ಕಾರಣ ಉಪಸ್ಥಿತಿಯಲ್ಲ ಗೌರವಿಸುವ ಒಂದು ನದುಂಬುದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದ ನಮ್ಮ ಮತ್ತೊಂದು ಪೋಯಿ ಪನೊಂದು ಇಂಥ ಕಾರ್ಯಕ್ರಮ ರಕ್ತದಾನ ಶಿಬಿರ ಬಹುಶಃ ಏನು ಮಾತು ಮಲ್ತಿದ್ದೀರ ಮಾತೆಲ್ಲ ಮನ್ಪುಲೆ ಬಹುಶಃ ಯಾವೊಂದು 26 ಸತಿ ರಕ್ತದಾನ ಶಿಬಿರ ಮಲ್ತದಿಲ್ಲ ಇನ್ನಿಲ್ಲ ಎನ್ನ ರಕ್ತದಾನ ಯಾನ್ ಒಂದು 9 ತಿಂಗಳಾಂಡ್ ಯಾನೊಂದು ರಕ್ತದಾನ ಕೋರಂದ ಬಹುಶಃ ಯಾನ್ ಇನ್ನಿಲ್ಲ ರಕ್ತದಾನ ಶಿಬಿರ ಯಾನ್ಲ ಪಾಲ್ಪಡುವುದಿಲ್ಲ ಪನೊಂದು ಇಂಕೊಂದು ಕಾರ್ಯಕ್ರಮಕ್ಕೆ അവകാശ കൊണ്ടേക്ക് ഒന്നിനു മധ്യ രണ്ട് പാത്രമുണ്ട്. ജയ് ഹിന്ദ്. വേദിയിലുള്ള ബഹുമാന വ്യക്തിത്വങ്ങളെ, സദസ്സിലുള്ള സഹോദരി സഹോദരന്മാരെ, എനിക്കിപ്പോൾ ഒരു സംശയമായി. നിങ്ങൾക്ക് ആർക്കെങ്കിലും മലയാളം അറിയോ? അറിയാം. ഞാൻ എൻ്റെ തൊട്ടടുത്തിരുന്നവരോട് ചോദിച്ചപ്പോൾ അവർ പറഞ്ഞിട്ടൊന്നും മനസ്സിലാകുന്നില്ല എന്ന് പറഞ്ഞതുകൊണ്ടാണ്
ഞാൻ ചോദിച്ചത്. അപ്പോൾ ഇവിടെ പ്രസംഗമൊന്നും കേൾക്കാനല്ല നിങ്ങൾ വന്നിരുന്നതെന്ന് എനിക്കറിയാം. നിങ്ങൾ ആകാംക്ഷയോടെ കാത്തിരിക്കുന്നത് ഷുഗറുണ്ടോ പ്രഷറുണ്ടോ എന്നല്ല അറിയാനാണ്. ഇത് എൻ്റെ ഒരു അഭിപ്രായത്തിൽ ഉണ്ടോ എന്നറിയുന്നതിനേക്കാൾ നല്ലത് ഇത് ഇല്ലാതിരിക്കാൻ വരാതിരിക്കാൻ വേണ്ടുന്ന മാർഗങ്ങൾ സ്വീകരിക്കണമെന്നാണ്. അതിന് വേണ്ടുന്ന വഴികൾ എന്തൊക്കെയാണെന്ന് നിങ്ങൾക്കറിയാം. രാവിലെ എഴുന്നേറ്റുള്ള എക്സസൈസുകൾ, ചെറിയ ചെറിയ ലൈറ്റ് എക്സസൈസുകൾ, നടത്തം, ഇതൊക്കെ അതിന് ഉപകരിക്കുന്നതാണ്. ഞാനിതുവരെ ഷുഗർ പ്രഷർ കൊളസ്ട്രോൾ ഒന്നും ചെക്ക് ചെയ്തിട്ടില്ല. അതിൻ്റെ കാരണം എനിക്ക് ഉറപ്പുണ്ട് ഈ സാധനമൊന്നും എനിക്ക് ഉണ്ടാവില്ല. എന്തുകൊണ്ട്? ഭക്ഷണം കഴിക്കാത്തതുകൊണ്ടൊന്നുമല്ല. നല്ലോണം ഭക്ഷണം കഴിക്കും. 1 കിലോ ചോറെല്ലാം തന്നു ഉച്ചക്ക്. രാവിലെ നല്ല ഫുഡാണ്. എൻ്റെ മലയാളം നിങ്ങൾക്ക് മനസ്സിലാകുന്നുണ്ടെങ്കിൽ. അപ്പോൾ അതിന് കണക്കായിട്ട് ഞാൻ ശാരീരികമായിട്ടുള്ള എക്സസൈസുകളിൽ രാവിലെ തന്നെ ഏർപ്പെടുന്നുണ്ട്. അതുകൊണ്ട് ഈ തരം കാര്യങ്ങൾ ചെക്ക് ചെയ്ത് ഉണ്ടോ എന്ന് ഉറപ്പുവരുത്താൻ എനിക്ക് തോന്നിയിട്ടില്ല. അതിനെപ്പറ്റി എനിക്ക് ഒരു ഉത്കണ്ഠ ഉണ്ടായിട്ടില്ല. അപ്പോൾ എനിക്ക് നിങ്ങളോട് പറയാനുള്ളത് അതാണ്. പിന്നെ ഒരു പോലീസ് ഉദ്യോഗസ്ഥൻ എന്ന നിലയിൽ എനിക്ക് നിങ്ങളോട് മറ്റൊരു കാര്യം അഭ്യർത്ഥിക്കാനുള്ളത്, നമുക്കറിയാം 21-ാം തീയതി ഇലക്ഷനാണ്. നിങ്ങളെല്ലാവിധ സഹകരണവും ഞാൻ അതിൽ പ്രതീക്ഷിക്കുന്നുണ്ട്. ബാക്കിയുള്ള അവയർനെസ് ക്ലാസ്സൊക്കെ സമയം കിട്ടുന്ന സമയത്ത് ഇലക്ഷൻ കഴിഞ്ഞതിന് ശേഷം തീർച്ചയായിട്ടും നടത്തും. ഒരു അവയർനെസ് ക്ലാസ് നമ്മൾ നടത്തണമെന്നാണ് ഞാൻ വിചാരിച്ചത്. പക്ഷേ മെഡിക്കൽ ക്യാമ്പാണെന്ന് മനസ്സിലായത് ഇവിടെ എത്തിയപ്പോഴാണ്. അപ്പോൾ അവയർനെസ് ക്ലാസ്സൊക്കെ നമുക്ക് പിന്നീട് കണ്ടക്ട് ചെയ്യാം. ഇലക്ഷൻ സമയത്ത് ഇതായിപ്പോൾ ഇവിടെ മുസ്ലിംസ് ഉണ്ട്, ഹിന്ദുസ് ഉണ്ട്. അപ്പോൾ ഈ സഹകരണവും അതുപോലെ തന്നെ ഈ അസിസ്റ്റൻസ് അല്ലെങ്കിൽ കോപ്പറേഷനൊക്കെ ഇലക്ഷൻ സമയത്തുകൊണ്ടാണ്. യാതൊരുവിധ കുഴപ്പവും നിങ്ങൾ ഈ ഏരിയയിൽ ഉണ്ടാക്കരുത്. നല്ല സ്മൂത്ത് ആയിട്ടുള്ള ഒരു ഇലക്ഷൻ നടത്തണം. അത് നിങ്ങളെല്ലാവിധ സഹകരണവും ഞാൻ അഭ്യർത്ഥിക്കുകയാണ്. അപ്പോൾ നിങ്ങളേതായാലും ഷുഗറുണ്ടോ പ്രഷറുണ്ടോ നോക്കിയിട്ട് സമാധാനമായിട്ട് തിരിച്ചു പോയിക്കോ. അല്ല, ആർക്കും ഷുഗർ ഇല്ലാതിരിക്കട്ടെ പ്രഷർ ഇല്ലാതിരിക്കട്ടെ ഞാൻ ഈ സമയത്ത് പ്രാർത്ഥിക്കുകയാണ്. ഈ ക്യാമ്പ് കണ്ടക്ട് ചെയ്തവർ ഞാൻ ഈ സമയത്ത് അഭിനന്ദിക്കുന്നു. എല്ലാവിധ ആശംസകളും നേരുന്നു. ജോലി കൃത്യമായിട്ട് പരിപാടി അറിയാത്തതിൻ്റെ ഒരു വിഷമമാണ്, പ്രശ്നമാണ്. കാരണം നിങ്ങൾ ഇതുവരെ സംസാരിച്ചതെല്ലാം കന്നഡയാണ്. ഈ എല്ലിൻ്റെ വെറുതും എല്ലി പോകിയതും എല്ലാം മാത്രം സ്വല്പം മാത്രം എനിക്കറിയും. വേറെ ഒന്നും എനിക്കറിയില്ല. എസ്രയിലും ഇന്ത്യാദി കാര്യങ്ങൾ എനിക്കറിയില്ലോ. അപ്പോൾ 12 പേരുടെ മദ്യം വർദ്ധിച്ചിട്ടുണ്ട്. അവരെ അനുമോദിക്കുന്നുണ്ട് അല്ലേ? അനുമോദിക്കുന്നുണ്ട് പറഞ്ഞു. വളരെ നല്ല കാര്യമാണ്. 12 ആളെ ഒന്ന് എനിക്ക് കാണണമെന്നുണ്ട്. കാരണം 12 പേര് 8 വർഷമായി മദ്യം നിർത്തിയിട്ടല്ലേ? ഏതായാലും മദ്യം വർദ്ധിച്ചവരെ ഞാൻ അഭിനന്ദിക്കേനി. ഞാനധികം ദീർഘിപ്പിക്കുന്നില്ല. അതിന് 2 കാരണമുണ്ട്. ഒന്ന്, എൻ്റെ അച്ഛൻ നല്ലൊരു മദ്യപനായിരുന്നു. അത് ഞങ്ങളങ്ങോട്ട് പറയുന്നത് കൊടുക്കുന്നുണ്ട്. ഓക്കെ. അപ്പോൾ അദ്ദേഹം മദ്യപിച്ചാണ് മരിച്ചത്. വളരെ ചെറിയ പ്രായത്തിൽ. ഞാനൊരു 4ാം ക്ലാസ് പഠിക്കുന്ന സമയത്ത് മദ്യപിച്ച് ഇപ്പോഴൊക്കെ എൻ്റെ പേര് പറയുന്നത് ലിവർ സിറോസിസ്, അതായത് ലിവർ ബ്ലീഡിങ് ആയിട്ടാണ് അദ്ദേഹം മരിച്ചത്. അപ്പോൾ ഞങ്ങൾ 5 ആണുങ്ങളുണ്ട്. എൻ്റെ 2 ജ്യേഷ്ഠന്മാർ, 2 അനുജന്മാർ, ഞാൻ. അപ്പം ഞങ്ങൾ ഇന്ന് വരെ ഈ സമയം വരെ മദ്യത്തിൻ്റെ ടേസ്റ്റ് എന്താണെന്ന് അറിഞ്ഞിട്ടില്ല. കാരണം അച്ഛൻ മദ്യപിച്ച് മരിച്ചു എന്നതുകൊണ്ടും അതിൻ്റെ ദുരന്തങ്ങൾ അറിയുന്നത് കൊണ്ടും സത്യസന്ധമായിട്ട് പറയുന്ന ഈ തീയതി വരെ ഞാനോ എൻ്റെ സഹോദരന്മാരോ മദ്യപിച്ചിട്ടില്ല. അതുകൊണ്ട് ഒരു ദോഷവും ഞങ്ങൾക്ക് ഉണ്ടായിട്ടുമില്ല. പൂർണ്ണമായ ആരോഗ്യത്തോടു കൂടി ജീവിക്കുന്നുണ്ട്. മനസ്സിലായില്ലേ? അപ്പോൾ ഏതായാലും ആ മദ്യത്തിൽ നിന്ന് വിമുക്തരായവരെ ഞാൻ അഭിനന്ദിക്കുന്നു. അവർക്കൊരു ക്യാഷ് പ്രൈസ് ഉണ്ട് ഇതിൻ്റെ പേരിൽ. അത് വാങ്ങുവാൻ വേണ്ടി പേര് വിളിക്കുന്നവർ മുന്നോട്ടേക്ക് വരണമെന്ന് അഭ്യർത്ഥിക്കുന്നു. किशोर, राधा कृष्णा, पवन, हरीश, रमेश, दिवाकर, सुधीर, साजन,
ಹಾಂ ಮಂಜುನಾಥಾಯ ನಮಃ. ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿನ ಮನಸಾರ ಸ್ಮರಣೆ ಮಲ್ತಂದು ಅಂಚನೆ ಎನ್ನ ಧರ್ಮದೇವಳೇನೆ ಮನಸಾರೆ ಸುಗಿತ್ತೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಪಾವಳ ಒಕ್ಕೂಟದ ನವಜೀವನ ಸಮಿತಿದ ಇನಿ ಬಾದಿಪೊರ್ಲದೊಂಜಿ ಕಾರ್ಯಕ್ರಮ ಈ ಮನ್ನಡಿ ನಡತೊಂದುಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು ಅಂಚನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಪೈವಳಿಕೆ ವಲಯ ಕಾಸರಗೋಡು ಶ್ರೀ ಮಂಜುನಾಥ ನವಜೀವನ ಸಮಿತಿ ಪಾವಳ ಒಕ್ಕೂಟ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಕಾರವಾರ ಏನಪ್ಪಾಯ ಮೆಡಿಕಲ್ ಆಸ್ಪತ್ರೆ ದೇರ್ಲಕಟ್ಟೆ ಕುಡ್ಲ ಅಂಚನೆ ಮೂಲಿತ ಪಾತರಿತ್ತನ ಅಂಚನ ಪೊರ್ತತ್ತು ಎಸ್ಐ ಇತ್ತೇನೆ ಪಂಡೇರು ಅಂಚನ ಹೊಂಡ ಐದು ಕೇಂದ್ರ ಇತ್ತನಕ್ಲತ್ತು BP ಶುಗರ್ ಓವನ್ಲ ಇತ್ತನ ನನ್ನ ಚೆಕ್ ಮಲ್ಪೆರೆ ಬತ್ತನಕ್ಲ ಅಂಚನೆ ರಕ್ತದಾನ ಮಲ್ಪೆರೆ ಇತ್ತನಕ್ಲಂದು ನೆಟ್ಟು ವಿಷಯ ಇಂಚಿನದ ಹೊಂಡ ಮಧ್ಯಾಹ್ನ ವರ್ಜನ ಮಲ್ತದು ಇನಿಕ್ಕೆ ಎನ್ಮನೆ ವರ್ಷದ ಒಂದು ವಾರ್ಷಿಕೋತ್ಸವನು ಆಚರಣೆ ಮಲ್ತೊಂದುಲ್ಲೇರು ಮಧ್ಯ ವರ್ಜನೆ ಮಲ್ತದೆ ಎನ್ಮ ವರ್ಷದ ವಾರ್ಷಿಕೋತ್ಸವ ಎನ್ಮನೆ ವರ್ಷದ ನಿಜವಾದ ಒಂದು ಭಾರಿ ವಿಶೇಷ ತಾಯಣ್ಣ ಒಂಜಿ ಬಾಳೆ ಪುಟ್ಟದು ಒಂಜಿ ಆಜಿ ಅತ್ತನ ಎನ್ಮ ತಿಂಗಳನಾಗ ಎನ್ಮ ವರ್ಷನಾಗ ಎಡ್ಡೆ ಬುದ್ಧಿ ಬರ್ರೆ ಆಪನಂಚಿತನ ಒಂಜಿಂದು ಮಧ್ಯ ವರ್ಜನೆ ಮಲ್ತದೆ ಒಂಜಿ ಮಧ್ಯವರ್ಜನ ನಡಪಣದಿತ್ತಂದನ ಮಧ್ಯವರ್ಜನಡು 145 ಜನ ಬರೋಪುಂಡು ಅತನ 200 ಜನ ಒಪ್ಪುಂಡು ಆ ನೈಟ್ ಪೂಜ್ಯ ಕಾವಂದೇರ್ನ ಒಂಜಿ ಎಡ್ಡತನ ಇಂಚಿನಂದು ಬಂಡ ಒಂಜಿ 1000 ಕ್ಯಾಂಪ್ ಮಲ್ತನೆಟ್ಟು ಕಡಿಮೆ ಒಂಜಿ 500 ಜನ ಬರೋಣಂದು ಆ 500 ಇಲ್ಲ ಎಡ್ಡೆ ಅಂಡಂದು ಆ 500 ಇಲ್ಲದ ದೀಪ ಬೆಳಗಣದು ನಿಜವಾದ ಕಾವಂದೇರ್ನ ಒಂಜಿಂದು ಕಾವಂದೇರ್ನಳ ಅಂಚನೆ ಹೇಮಾವತಿ ಅಮ್ಮನಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಂಕಾಡ ಒಕ್ಕೂಟದ ಅಧ್ಯಕ್ಷ ಅದು ಯಾನು 4 ವರ್ಷ ನಿಜವಾದಲ್ಲ ಐಟ್ ಇತ್ತೆ ಪಾವಳ ಒಕ್ಕೂಟದಾಗ್ಲು ಎಂಕ್ಲ ಪಂಡ ಮೆಗಿ ಪಳ ಲೆಕ್ಕ ನಿಜವಾದಲ್ಲ ರಕ್ತದಾನ ನಿಜವಾದಲ್ಲ ಮಲ್ಪೋಡು ಪ್ರತಿಯೊರ್ಲ ಅಂಡ ಐಟ್ ಶುಗರ್ದ ಅಂಚನೆ BP ತಂದಾಂಡ ಅತ್ತಂದಾಂಡ ಹಲವಾರು ಕೆಲವು ನಿದ್ರೆ ಗಜರ್ನಕ್ಲು ನಿಜವಾದಲ್ಲ ಒಂಜಿನ ನಿದ್ರೆ ಗಜರ್ ನನ್ನ ಮಲ್ಪೆರೆ ಬಳ್ಳಿ ರಕ್ತದಾನ ಪ್ರತಿಯೊರಿಗಳು ಮಲ್ಪಳ್ಳಿ ಯಾನಿತ್ತೆ ಕರಿ ತಿಂಗಳು ಎಂಕ್ಲ ಪಾವುಡ್ ಒಂಜಿ ಕ್ಯಾಂಪ್ ಇತ್ತನ ಐಟಿ ಆನ್ ರಕ್ತದಾನ ಮಲ್ತೆ ಒಂಜಿ ಬಾಟ್ಲಿ ನಿಜವಾದಲ್ಲ ರಕ್ತದಾನ ಮಲ್ತೇದ ಬೊಕ್ಕ ಆಪನಂಚಿತನ ಒಂಜಿ ಕೊಸಿ ಇಂಚಿನದ ಬಂಡ ಒಂಜಿ ಜೀವ ಪೋಪನಂಚಿತನ ಜೀವನ ಒರಿಪನಂಚಿತನ ಒಂಜಿಂದು ರಕ್ತದಾನ ಅಂದು ನಿಜವಾದಲ್ಲ ಅದಕ್ಕೆ ಮಾತೇರ್ಲ ಪ್ರತಿವರ್ಲ ನೆಕ್ಕಂದು ಮಲ್ಪಲ್ಲಿ ದಾಯವಂಡ ಕೆಲವು ಜನ ಪೋಡಿಪವೆ ರೆಂಚನೊಂಡ ನೆತ್ತರ್ ಗೊರ್ರೆ ಬಳ್ಳಿ ಮಾರೆ ನೆತ್ತರ್ ಗೊರ್ರಿ ಒಟ್ಟಿಗೆ ನಮ್ಮ ಸಾರು ಹೊಡಿತಾನ ನೆತ್ತರದ ಒಂದು ಒಂದು ತಿಳುವಳಿಕೆ ಇಜ್ಜಂದ ನಕಲು ಮನ್ಪಣಂದು ಏನಂದು ಮಲ್ಪಲ್ಲಿ ದಾಯವಂಡ ನೆತ್ತರು ಕೊರಿಬೆಟ್ಟಿಗೆ ఆయన ವರದ ಕಂಪ್ಲೀಟ್ ನೆತ್ತರು ಐಟ್ ಬೋದು ಪಿರ ఆయన ನೆತ್ತರು ಶರೀರೋಡು ಉತ್ಪತ್ತಿ ಹಾಕೊಂಡು ನಿಜವಾದಲ್ಲ ಹಾಗೆ ಕೆಲವು ಇತ್ತನ ರೋಗಾನು ನಿಜವಾದ ನಾಶ ಹಾಕೊಂಡು ಮನ್ಪಣಂದೇನು ಯಾನ್ ತೆರಿವಂದೆ ಅಂಚದಪ್ಪನಾಗ ಈ ಪಾವಳ ಒಕ್ಕೂಟದ ನವಜೀವನ ಸಮಿತಿ ಇತ್ತೆ ವರದಿ ಓದಿನಾರು ಒಂಜಿ ಸಮಯಡ್ ನಿಕ್ಲೆಗೆ ನಿಜವಾದಲ್ಲ ಎಂಕೆ ಬಕ ವಸಂತನಾಗ ಬರೋ ಗೊತ್ತಿತ್ತನಂಚಿತನ ವಿಷಯ ಓಲೋಲು ಬುರು ಅಂತ ನಂಚಿದನ ಒಂಜಿ ವ್ಯಕ್ತಿ ಅಂಚಿನೊಂಜಿ ವ್ಯಕ್ತಿ ನಿಜವಾದಲ್ಲ ಇನ್ನು ವೇದಿಕೆ ಬರ್ತದೆ ನಿಜವಾದಲ್ಲ ಅಕ್ಕಲ ಕೈಡಿದ ಒಂಜಿ ದಿನ ದೆತ್ತೊಂದು ಇತ್ತನ ನನ್ನ ಅಪ್ಪಗ ಎಂಚಿನ ನರಮಾಣಿ ವಾ ಸಮಯಡ್ ಎಂಚ ಉಪ್ಪೇನ ఆయన ಮನಸ್ಸು ಎಡ್ಡೆ ಇತ್ತನ ನನ್ನ ಹೇಗೆ ಕೊರ್ನಂಚಿತನ ಹಿರಿಯರ್ನ ಆಶೀರ್ವಾದ ಎಡ್ಡೆ ಇತ್ತನ ನನ್ನ ಪ್ರತಿಯೊಂಜೆಲ್ಲ ಎಡ್ಡೆ ರೀತಿ ಬೆಳಗುಣದ ಅಪ್ಪಣೆಗೆ ಸಾಕ್ಷಿ ಹೌದು ಆಯ್ದೊಂಡ ಈ ಕಿಶೋರ್ನ ಅಮ್ಮೇರೇನೆ ಎಂಕ್ಲು ಮಧ್ಯವರ್ಜನ ಶಿಬಿರ ದೈಗೋಲ್ಡ್ ಮಲ್ತ ಮಲ್ಪನಾಗ ಆ ಒಂದೆಟ್ಟು ಶಿಬಿರಗೂ ಅಮ್ಮೇರನ್ನು ಪಾಡ್ದನಾಗ ಬಯ್ಯನಾಗ ಕಿಶೋರ್ ಕೇಂದ್ರ ಹತ್ತೇರು ಎನ್ನ ಅಮ್ಮೇರನೇರು ಒಂದಕ್ಕೆ ಪಾಡ್ ನಿಂದು ಈ ಜನ ಬಣ್ಣಗಣ್ಣೆ ಮಾಡೊಂದು ಬರೋದುಂಡು ಅಪ್ಪ ಎಂಕ್ಲು ತಾನ ಹೇಳ್ತಾನೆ ಬೆಲ್ಲ ಕಣ್ಣೊತ್ಯ ಈ ಜನ ಎಲ್ಲ ಪಾಡ್ದು ಬಿಡ್ಲಿ ಅಂದ ಅಂಚ ಅಮ್ಮೇರ್ಲ ಮಗೆಲ್ಲ ಒಟ್ಟಿಗೆ ಹುಳಾಯ ಆದೆ ಆನಿ ಬುಡ್ನಂಚಿತನ ಒಂಜಿ ನಿಜವಾದ ಭಯಂಕರ ಕೊಸಿ ಹೆಂಗೆ ದಯಂಡ ಗೌರವಪೂರ್ವಕದ ಏನದು ಮಲ್ತಂದುಲ್ಲೆ ಅಣ್ಣ ಅಂಚಿತನ ಒಂಜಿ ವ್ಯಕ್ತಿ ಇನಿ ಬತ್ತದ ಮೂಲು ಆ ವರದಿನ ಓದುದು ಎಡ್ಡೆ ರೀತಿ ಬರೋದಿತ್ತಂದ ಆ ಮಂಜುನಾಥ ದೇವರನ್ನ ಅಕ್ಲನ ನಿಜವಾದ ಅಕ್ಲನ ಹಿರಿಯ ಅಕ್ಲನಲ್ಲ ಅಕ್ಲನ ಧರ್ಮ ದೇವರನ್ನ ಆಶೀರ್ವಾದ ನನ್ನ ದುಂಬಗಳ ಈ ಕಾರ್ಯಕ್ರಮ ಎಡ್ಡೆ ರೀತಿಯಲ್ಲಿ ನಡಪಡ ಮಾತ್ರಗಳ ಈ ಕಾರ್ಯಕ್ರಮಕ್ಕೆ ಏರಿ ಸಹಾಯ ಸಹಕಾರ ಕೊಡ್ತಿರಕ್ಲೆ ಮಾತ್ರಗಳ ಆಯುರ ಆರೋಗ್ಯ ಸುಖ ಸಂಪತ್ತು ದೇವದೇವರ ಕೊರಡಂದಿಯಾನ ಸ್ಮರಣೆ ಮಲ್ತೊಂದು ಪಾತ್ರೆ ಮಸ್ತೊಂಡು ಇಂಕ್ಲೆಗೆಲ್ಲ ನಿಮ್ ಹಿಟ್ಟಿಕೊಂಡು 10 ಗಂಟೆ ಗಾಡಿ ಎತ್ತೋಡಿ ಕಾಲು ಬರೋದುಂಡು ಅಂಚದಪ್ಪನಾಗ ನಿಕ್ಲೆ ಮಾತ್ರಗಳ ಇಂಚಿತನ ಕಾರ್ಯಕ್ರಮ ಎಡ್ಡೆ ರೀತಿ ಎಂಕ್ಲ ಐತೆ ಮೂರು ಬರ್ತದೆ ತಿಂಗಳು ಭಜನೆ ಉಂಡು ಸುಮಾರು ಸರ್ತಿ ಅಲ್ಲ ಬತ್ತ ಭಜನೆ ಮಾಡ್ತದೆ ಖುಷಿ ಆಪುಂಡ ಇಂಕ್ಲೆ ದಾಯಗೊಂಡ ಇಂಚಿತನ ಈ ಕಾರ್ಯಕ್ರಮ ಮಲ್ಪನ ಹಾಕಲೊಟ್ಟಿಗೆ ಸೇರೋಣ ಗಂಧ ಆಪುಂಡ ಎಡ್ಡೆ ಹೂವು ಆಪುಂಡ ಐತೊಟ್ಟಿಗೆ ಖಂಡಿತವಾದಲ್ಲ ಸೇರೋಣ ಹಾಲು ಹೋಗುಂಡ ಐನು ಬುಡೋಡೊಂದು ಯಾನು ಪಣೊಂದು ನಿಕ್ಲೆ ಮಾತ್ರಗಳ ತರೆ ತಗ್ಗಿಸ ರೆಡ್ಡ ಪಾತ್ರ
ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಗೆ ಹಾಗೂ ಸ್ಥಳ ಸಾನ್ನಿಧ್ಯ ದೇವರಿಗೆ ವಂದಿಸುತ್ತಾ ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದಗಳನ್ನ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೂ, ಇಲ್ಲಿ ಸೇರಿರುವಂತಹ ಎಲ್ಲ ಪ್ರೀತಿಯ ಬಾಂಧವರಿಗೂ ಹಾಗೂ ನವಜೀವನ ಸಮಿತಿಯ ಸಹೋದರರಿಗೂ ವಂದಿಸುತ್ತಾ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತ ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಒಂದು ಅಂಗ ಸಂಸ್ಥೆ. ಇದರ ಮುಖೇನ ಯಾರು ದುಶ್ಚಟಕ್ಕೆ ಬಲಿಯಾಗ್ತಾರೋ, ಯಾರು ತನ್ನ ಜೀವನದಲ್ಲಿ ದುಶ್ಚಟದಿಂದ ಜೀವನವನ್ನೇ ಹಾಳು ಮಾಡಿಕೊಂಡು ಕುಟುಂಬವನ್ನ ಸರ್ವನಾಶವನ್ನ ಮಾಡ್ತಾ ಇದ್ದಾರೋ, ಮನಸ್ಸಿಗೆ ಯಾರಿಗೆ ನೆಮ್ಮದಿ ಇಲ್ಲವೋ ಅಂತವರನ್ನ ಗುರುತಿಸಿಕೊಂಡು ಅವರ ಕುಟುಂಬದವರ ಆಸಕ್ತಿ ಮೇರೆಗೆ ಮಧ್ಯವರ್ಜನ ಶಿಬಿರಗಳ ಮೂಲಕ ಶಿಬಿರಾರ್ಥಿಗಳಾಗಿ ಅವರನ್ನ ಸೇರಿಸಿ 8 ದಿವಸಗಳ ಕಾಲ, ಮುಖ್ಯವಾಗಿ ಇವತ್ತು ಇದು ಒಂದು ರೀತಿಯ ಮಾಯೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಬ್ಬ ಡ್ರಗ್ಸ್ ಇಲ್ಲವೇ ಯಾವುದೇ ಒಂದು ಮದ್ಯಪಾನ ಧೂಮಪಾನದಂತ ಒಂದು ಚಟಕ್ಕೆ ಅಂಟಿದಂತ ವ್ಯಕ್ತಿ ತನ್ನ ಜೀವನದಲ್ಲಿ ಅದನ್ನ ಅಷ್ಟು ಸುಲಭವಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಒಂದು ಮಾತನ್ನ ಹೇಳ್ತಾರೆ, ನಿಗಿಲೆಂಚಿನ ಮಲ್ಪರು ಎಡುಮದಿನದ ಕ್ಯಾಂಪುಡು ಏನಾಂಡಲ ಮರ್ದು ಕೊರ್ಪಾರ ಅದಂಡ ಭಸ್ಮ ಪಾಡುವರ ಅಂತ ಹೇಳಿ ಕೇಳುವಂತ ಒಂದು ಸಂದರ್ಭ ಇದೆ. ಆದ್ರೆ ಔಷಧಿಯನ್ನು ಕೊಡುವುದಿಲ್ಲ, ಭಸ್ಮವನ್ನು ಹಾಕುವುದಿಲ್ಲ, ಅದರ ಬದಲಾಗಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡುವಂತ, ಅವರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಒಂದು ತರಗತಿಯನ್ನ ಈ 8 ದಿವಸದಲ್ಲಿ ಕೊಟ್ಟು ಬದಲಾವಣೆ ಮಾಡುವಂತದ್ದನ್ನ ನಾವು ಮಧ್ಯವರ್ಜನ ಶಿಬಿರದಲ್ಲಿ ಮಾಡ್ತೇವೆ. ಅದು ಯೋಗ ಇರ್ಬೋದು, ಕೌನ್ಸಿಲಿಂಗ್ ಇರ್ಬೋದು, ಬೇರೆ ಬೇರೆ ವೈದ್ಯರುಗಳಿಂದ ಮಾಹಿತಿ ಇರ್ಬೋದು, ಅದೇ ರೀತಿ ಆಟೋಟ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು. ಇದರ ಮುಖೇನ ಭಜನೆ, ಇದರ ಮುಖೇನ ದಿನನಿತ್ಯ ಅವರಿಗೆ 8 ದಿವಸಗಳ ಕಾಲ ಮನಪರಿವರ್ತನೆ ಮಾಡುವಂತ ಒಂದು ಕೆಲಸ ಈ ಮಧ್ಯವರ್ಜನ ಶಿಬಿರದಲ್ಲೇ ಆಗ್ತದೆ. ಮುಖ್ಯವಾಗಿ ಆ ಶಿಬಿರದಲ್ಲಿ ಸುಮಾರು 60ರಿಂದ 80, 100 ಜನರ ತನಕ ಒಂದು ಶಿಬಿರದಲ್ಲಿ ಶಿಬಿರಾರ್ಥಿಗಳಿದ್ರೆ ಅದರಲ್ಲಿ ಸುಮಾರು 10ರಿಂದ 12 ಜನ ಆ ಕಡೆ ಈ ಕಡೆ ಆಗುವುದು ಸಹಜ. ಯಾಕಂತ ಹೇಳಿದ್ರೆ ಇವತ್ತು ದುಶ್ಚಟ ಬರುವುದೇ ಒಂದು ಸ್ನೇಹಿತರಿಂದ, ಇನ್ನೊಂದು ತಾನು ಉದ್ಯೋಗ ಮಾಡುವಂತ ಒಂದು ಸ್ಥಳ ಸರಿಯಾಗಿಲ್ಲದಿದ್ರೆ, ಮತ್ತೆ ಕೌಟುಂಬಿಕ ಕಲಹಗಳು ಜಾಸ್ತಿ ಆಗಿದ್ರೆ ಈ ರೀತಿಯ ಒಂದು ಚಟಗಳು ಜಾಸ್ತಿಯಾಗಿ ಬರ್ತದೆ. ಇದರಿಂದಾಗಿ ಏನು ಅಂತ ಹೇಳಿದ್ರೆ ಇದನ್ನೆಲ್ಲ ಅವರ ಪೂರ್ವಾಪರಗಳನ್ನ ತಿಳ್ಕೊಂಡು ಇದರಲ್ಲಿ ಕೆಲವರು ಇವರು ಬಿಟ್ಟರು ಮನೆಯಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಸರಿ ಇರುವುದಿಲ್ಲ, ಸ್ನೇಹಿತರ ಕೂಟ ಸರಿ ಇರುವುದಿಲ್ಲ. ಹೀಗಿರುವಾಗ ಅಲ್ಲಿ ಜಾಸ್ತಿ ಕುಡಿತಕ್ಕೆ ಬಲಿಯಾಗ್ತಾರೆ. ಆದ್ರೆ ಇವತ್ತು ಮಂಜುನಾಥ ನವಜೀವನ ಸಮಿತಿ ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿ ನವಜೀವನ ಸಮಿತಿ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿ ವಾರ ಭಜನೆ, ಅದೇ ರೀತಿ ಅವರ ಮುಖೇನನೇ ವರ್ಕಾಡಿಯಲ್ಲಿ ಒಂದು ಯಾರು ದುಶ್ಚಟಕ್ಕೆ ಬಲಿಯಾಗಿದ್ದಾರ ಅಂತವರನ್ನ ಸೇರಿಸಿ ಬಹಳ ಶ್ರಮ ಪಟ್ಟು ಪಾವಲ ಒಕ್ಕೂಟ, ಎಲ್ಲ ಒಕ್ಕೂಟದವರೆಲ್ಲ ಸೇರಿ, ಸುಂಕದಕಟ್ಟೆ ಅವರು ಸಹ ಇದ್ದೀರಿ, ಎಲ್ಲರೂ ಸೇರಿ ಬಹುಶಃ ಮಂಜುನಾಥ ನವಜೀವನ ಸಮಿತಿಯ ಸದಸ್ಯರು ಎಷ್ಟು ಅದರಲ್ಲಿ ದುಡಿದಿದ್ದಾರೆ ಅಂತ ಹೇಳಿದ್ರೆ ರಾತ್ರಿ ಹಗಲು ಆ ಒಂದು ಶಿಬಿರ ಯಶಸ್ವಿ ಆಗ್ಲಿಕ್ಕೆ ದುಡಿದಿದ್ದಾರೆ. ಇಂತ ತಾವು ಬದಲಾವಣೆ ಆಗಿದ್ದೇವೆ, ಅದ್ರ ಜೊತೆಯಲ್ಲಿ ಇನ್ನೊಬ್ಬರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಅವ್ರದ್ದೊಂದು ಹಠ. ಅದೇ ರೀತಿಯಾಗಿ ಪ್ರತಿ ವರ್ಷ ಅವರ ವಾರ್ಷಿಕೋತ್ಸವದ ದಿವಸ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಸಹ ಇಟ್ಕೊಂಡಿರ್ತಾರೆ. ಕಳೆದ ವರ್ಷ ಎಲ್ರಿಗೆ ಮಾಹಿತಿ ಮಾರ್ಗದರ್ಶನವನ್ನ ಬಹಳ ಉತ್ತಮವಾಗಿ ಇದೇ ಒಂದು ಪರಿಸರದಲ್ಲಿ ಇಟ್ಟುಕೊಂಡಿದ್ರು. ಇವರಲ್ಲಿ ಓರ್ವ ಸದಸ್ಯ ಬಾಬು ಮೂಲ್ಯರು ಬಹುಶಃ ತನ್ನ ಜೀವಿತಾವಧಿಯ ಕೊನೆ ಗಲಿಗೆ ತನಕನು ಯೋಜನೆ ನವಜೀವನ ಸಮಿತಿ ಅಂತ ಹೇಳಿದ್ರೆ ಅದರ ಮೇಲೆ ತುಂಬಾ ಪ್ರೀತಿ ಇಟ್ಟಂತವರು. ಬಹುಶಃ ಅವರ ಮೇಲೆ ಗೌರವವನ್ನ ಇಟ್ಟು ಇವತ್ತು ಈ ಒಂದು ಸುಂದರ ಕಟ್ಟಡ ನಿರ್ಮಾಣವಾಗಬೇಕಾದ್ರೆ ನಾವು ನೋಡ್ಬಹುದು ಬಾಬು ಮೌಲ್ಯರವರ ಮನಸ್ಸು ಎಂತದ್ದು ಅಂತ ಹೇಳಿ. ಬಹುಶಃ ಅವರಿಗೆ ಇರುವುದು ಈ ಕಾಂಪೌಂಡ್ ನಷ್ಟು ಮಾತ್ರ ಜಾಗ. ಅದರಲ್ಲಿ ಇವತ್ತು ನನ್ನ ನವಜೀವನ ಸಮಿತಿಯ ಸಹೋದರರಿಗೆ ಮೀಟಿಂಗ್ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕು ಅಂತೇಳಿ ಇವತ್ತು ಅದರಲ್ಲಿ ಬಿಟ್ಟುಕೊಟ್ಟಂತ ಒಂದು ಸ್ಥಳ ಇದು. ನಿಜವಾಗಿಯೂ ಇದೊಂದು ನಾವು ಅವರು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಇದ್ದೇವೆ. ಹಾಗೇನೆ ಈ ಒಂದು ಸಂದರ್ಭದಲ್ಲಿ ರಕ್ತದಾನದ ಬಗ್ಗೆ ನಾನು
ಸುಂದರ್ ಅವರು ಬರೆದಂತ ಒಂದು ಅವ್ರ ವೇದಿಕೆಗೆ ಇವತ್ತು ಬರ್ಬೇಕಿತ್ತು. ನಿಜವಾಗಿಯೂ ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಂಗೆ ಓದ್ಲಿಕ್ಕೆ ಪೂರ್ತಿ ಆಗಿಲ್ಲ, ಕೆಲವೊಂದು ಪೇಜ್ಗಳನ್ನಷ್ಟೇ ನಾನು ನೋಡಿದೆ. ಯಾವ ರಕ್ತವನ್ನ ಗ್ರೂಪಿನವರು ಯಾವ ರಕ್ತದ ಗ್ರೂಪಿಗೆ ಕೊಡ್ಬಹುದು ಅಂತೇಳಿ ಇದನ್ನ ನಾವು ಚಾರ್ಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಮ್ಮ ಕುಟುಂಬದಲ್ಲಿ ಯಾರ್ಯಾರ ರಕ್ತ ಯಾವ ಗ್ರೂಪ್ ಅಂತ ಗೊತ್ತಿರೋದಿಲ್ಲ, ಸಡನ್ಲಿ ಆಗಿ ಬೇಕು ಅಂತ ಹೇಳಿದ್ರೆ ಇಂಥವರನ್ನೇ ಕಾಂಟ್ಯಾಕ್ಟ್ ಮಾಡಿ ಕೊಡ್ಬಹುದು ಅಂತ ಹೇಳಿ ಬಹಳಷ್ಟು ಉತ್ತಮ ಮಾಹಿತಿ. ಆನಂತರ ನಮ್ಮ ರಕ್ತದ ಗ್ರೂಪ್ಗಳಲ್ಲಿರುವಂತ ವಿಧಗಳು, ಅದರಲ್ಲಿ ಕೆಲವೊಂದು ಈ ಬಾಂಬೆ ರಕ್ತ ಇದೆಲ್ಲ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನಿಜವಾಗಿ ಸರಳ ರೀತಿಯಲ್ಲೇ ಇವತ್ತು ಡಾಕ್ಟ್ರು ಅಥವಾ ಯಾವುದೇ ರೀತಿಯಲ್ಲಿ ವೈದ್ಯಕೀಯದವರು ಬಹುಶಃ ಇಂಗ್ಲಿಷು ಅಥವಾ ಬೇರೆ ಭಾಷೆಯಲ್ಲೇ ಅದನ್ನ ಬರಿತಾ ಇದ್ರೆ ನಮ್ಮಂತ ಸಾಮಾನ್ಯ ಜನರಿಗೆ ಖಂಡಿತವಾಗಿಯೂ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ರಕ್ತದಾನದ ಮಹತ್ವವನ್ನ ಸರಳೀಕರಣ ಮಾಡಿ ಅದನ್ನ ಸುಲಭ ರೀತಿಯಲ್ಲಿ ನಾವು ಅರ್ಥೈಸುವ ರೀತಿಯಲ್ಲಿ ಅದನ್ನ ಬರೆದಿದ್ದಾರೆ. ನಿಜವಾಗಿಯೂ ಅದೊಂದು ಮಹಾದಾನ. ಇವತ್ತು ರಕ್ತದಾನ ಅನ್ನುವಂಥದ್ದು ಒಬ್ಬನ ಪ್ರಾಣ ಉಳಿಸುವಂತ ಮಹಾದಾನ ಅಂತದನ್ನ ಇವತ್ತು ಚುಂತರ್ ಅವರು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಪರಿಚಯಿಸಿಕೊಟ್ಟಿದ್ದಾರೆ ಈ ವೇದಿಕೆಯಲ್ಲಿ. ಅದೇ ರೀತಿ ಈ ಒಂದು ನವಜೀವನ ಸಮಿತಿಯವರು ಇವತ್ತು ನಾವು ಯಾವತ್ತು ತುಂಬಾ ಮಂದಿ ಕೇಳ್ತಾ ಇದ್ರು ನವಜೀವನ ಸಮಿತಿಯವರು, ನಾವು ರಕ್ತದಾನ ಮಾಡ್ತೇವೆ ಮೇಡಮ್, ರಕ್ತದಾನ ಮಾಡ್ತೇವೆ ಅಂತ ಹೇಳಿ. ಆದ್ರೆ ನಾನು ಸುಮಾರು ನವಜೀವನ ಸಮಿತಿಯವರಿಗೆ 4 ವರ್ಷಗಳ ತನಕ ರಕ್ತದಾನ ಮಾಡ್ಲಿಕ್ಕೆ ಅವಕಾಶವನ್ನೇ ಕೊಡ್ಲಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಡ್ರಗ್ಸ್ ಅಥವಾ ದುಶ್ಚಟಕ್ಕೆ ಬಲಿಯಾದವ ಅವನ ಜೀವನದಲ್ಲಿ 12-13 ವರ್ಷಗಳಿಂದ ಕುಡಿತ ನಿರಂತರವಾಗಿದ್ರೆ ಅವನ ಜೀವನದಲ್ಲಿ ಸುಧಾರಿಸಲಿಕ್ಕೆ ಸ್ವಲ್ಪ ಸಮಯ ಬೇಕು. ಹಾಗಿರುವಾಗ ಬಹುಶಃ ಇಲ್ಲಿ 8 ವರ್ಷಗಳಿಂದ ಇವರು ನಿರಂತರವಾಗಿ ಆರೋಗ್ಯವಾಗಿರುವ ಕಾರಣ ಇವರಿಗೆ ಇವತ್ತು ಅವಕಾಶವನ್ನ ಖಂಡಿತವಾಗಿ ಕೊಟ್ಟಿದ್ದೇವೆ. ಬಹಳಷ್ಟು ಅಚ್ಚುಕಟ್ಟುತನದಿಂದ ವ್ಯವಸ್ಥೆಯನ್ನ ಸಹ ಇವತ್ತು ಮಾಡಿದ್ದಾರೆ. ಎಷ್ಟೋ ಮಂದಿಯ ಜೀವವನ್ನ ಉಳಿಸುವಂತ ಕೆಲಸ ಈ ಒಂದು ವೇದಿಕೆಯಿಂದಾಗಿದೆ, ಈ ಒಂದು ಸ್ಥಳದಿಂದಾಗಿದೆ, ಈ ಒಂದು ನವಜೀವನ ಸಮಿತಿಯಿಂದಾಗಿದೆ ಅಂತ ಹೇಳಿಕೆ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಕೇವಲ ರಕ್ತದಾನ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಮನುಷ್ಯ ಅಂತ ಹೇಳಿದ್ರೆ ಅವನು ಎಷ್ಟೇ ಆಸ್ತಿ ಅಂತಸ್ತನ್ನ ಸಂಪಾದಿಸಿದ್ರು ಅವನಿಗೆ ಆರೋಗ್ಯ ಅಂತ ಇಲ್ಲದಿದ್ರೆ ಖಂಡಿತವಾಗಿ ಅವನ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಆರೋಗ್ಯವೇ ಭಾಗ್ಯ ಅನ್ನುವಂತ ದೃಷ್ಟಿಯಿಂದ ಒಬ್ಬ ಮನುಷ್ಯನಿಗೆ ಸಾಮಾನ್ಯ ಕಾಯಿಲೆಗಳು ಯಾವುದಿದೆಯೋ ಅದರ ಎಲ್ಲರದ ಒಂದು ಚಿಕಿತ್ಸೆಯನ್ನ ಸಹ ಇವತ್ತು ಮಾಡ್ಲಿಕ್ಕಿದ್ದಾರೆ. ಆದಷ್ಟು ಈ ಊರಿನ ಜನತೆ ಇದರ ಮೂಲಕ ಪ್ರಯೋಜನವನ್ನ ಪಡ್ಕೊಳ್ಬೇಕು. ಬಹುಶಃ ಇವತ್ತು ಒಗ್ಗಟ್ಟಿಗೆ ಮಾದರಿ ಈ ಒಂದು ಮಂಜುನಾಥ ನವಜೀವನ ಸಮಿತಿ ಆಗಿದೆ, ಪಾವಳ ಒಕ್ಕೂಟ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುತ್ತಾ ಇನ್ನು ಮುಂದಕ್ಕೂ ಬಹುಶಃ ಇಲ್ಲಿಯ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಯಾದ ಸುಮನರವರು ನಿಜವಾಗಿಯೂ ನಾನು ಈ ಸಂದರ್ಭದಲ್ಲಿ ಅವರ ಬಗ್ಗೆ ಹೇಳಲೇಬೇಕು. ಈ ಒಂದು ಸಂಘಟನೆ ಎಲ್ಲಿ ತಪ್ಪಿ ಹೋಗ್ತದೆ ಅಂತ ಹೇಳಿ ರಾತ್ರಿ ಹಗಲು ನಿಮ್ಮ ಜೊತೆಯಲ್ಲಿ ಸದಾ ಮಾರ್ಗದರ್ಶಕರಾಗಿದ್ದಾರೆ. ಇನ್ನಷ್ಟು ಪಾವಳ ಒಕ್ಕೂಟ ಅಂತ ಹೇಳಿದ್ರೆ ನಮ್ಗೆ ಯೋಜನೆಯಲ್ಲಿ ಒಂದು ಹೆಮ್ಮೆ. ಯಾಕಂತ ಹೇಳಿದ್ರೆ ಯಾವತ್ತು ನಿರಂತರತೆಯನ್ನ ಕಾಯ್ದುಕೊಂಡು ಯಶಸ್ವಿನಿಯಲ್ಲಿರುವಂತ ಗುಂಪುಗಳೇ ಇದೆ ಅಂತ ಹೇಳಲಿಕ್ಕೆ ಬಹುಶಃ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲೂ ಇದೇ ಒಂದು ಒಳ್ಳೆಯ ಗುಣಮಟ್ಟವನ್ನ ಕಾಯ್ದುಕೊಂಡು ಬರುವಲ್ಲಿ ಆ ಮಂಜುನಾಥ ಸ್ವಾಮಿಯ ಅನುಗ್ರಹ, ಪೂಜ್ಯರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅನ್ನುವಂತ ಮಾತನ್ನು ಹೇಳುತ್ತಾ ಇನ್ನು ಮುಂದಿನ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಲಿ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿ ಇಟ್ಟು ಬಂದಂತ ಎಲ್ಲ ಜನಪ್ರತಿನಿಧಿಗಳಿಗೂ ಹಾಗೇನೆ ನಮ್ಮ ಮುಖ್ಯ ಸಬ್ ಇನ್ಸ್ಪೆಕ್ಟರ್ಗೂ ಹಾಗೇನೆ ಜನಜಾಗೃತಿಯ ಎಲ್ಲ ಸದಸ್ಯರುಗಳಿಗೂ ಎಲ್ರಿಗೂ ವಂದಿಸುತ್ತಾ ನನ್ನ ಹಾಗೇನೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಾದ್ರೆ ಮುಖ್ಯವಾಗಿ ನಮ್ಗೆ ಆಸ್ಪತ್ರೆಯವರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಜನರಿಗೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಅವರಿಗೂ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಅತಿಥಿಗಳಲ್ಲಿ ಓರ್ವರಾದ ಶ್ರೀ ಶಂಕರ್ ಭಂಡಾರಿ ನಡಿಬೈಲು ಪ್ರಗತಿಪರ ಕೃಷಿಕರು 2 ಮಾತುಗಳಲ್ಲಿ ಶುಭ ಹಾರೈಸಬೇಕು. ಸಮಯದ ಅಭಾವವಿದೆ. ಇನ್ನು ಗಣ್ಯಲ್ಲ ಅನ್ನುವಂಥದ್ದು ಸೇಗಂಚಿನ ನವಜೀವನ ಸಮಿತಿಲ ಅಂಚಿನ ಸುಮಗಳ ಅನ್ನುವಂಥದ್ದು ಇನ್ನಿತ್ತ ಈ ಕಾರ್ಯಕ್ರಮ ಬಾಗಿ ಒಂಜಿ ಹೆಮ್ಮೆದ ವಿಚಾರ ಆಪಣಿಗೆ ದಯವಂಡ ಈ ಸಮಿತಿನ ಉದ್ಘಾಟನೆ ಮಂತನೆ ಯಾನು ಅಂಚದು ಇಂಚಿದ್ದ ಈ ಸಮಿತಿ ಈ ಜಿಲ್ಲೆಡೆ ಸುಮ್ಮನೆ ನಂಬೇರೆ ಚೇತನ ಮಾಡ ಪಲ್ಲೇಕ ಇಡೀ ಜಿಲ್ಲೆಡೆ ಒಂಜಿ ಅಧ್ಯಕ್ಷವಾಗಿನಂಚಿನ ಒಂಜಿ ನವಜೀವನ ಸಮಿತಿ ಅಂಚ ಅಂದೆತ್ತಂಜಿ ಹೆಮ್ಮೆ ಎಂಕಲಂಜಿ ಉಂಡು. ಈ ಶಿಬಿರದ ವ್ಯವಸಾಯ ಸಮಿತಿಯಲ್ಲಿ ಅಧ್ಯಕ್ಷರೇ ಆದಿತ್ತೆ
ಅಂಚಾದ ಹೆಂಗೆ ಬಾರಿ ಒಂಜಿ ಹೆಮ್ಮೆದ ವಿಚಾರ ಅಂದು ಇಂಜಿ ಆಪುನ ಇಂಚಿತ್ತಿನ ಈ ಸಮಾಜಮುಖಿಯಾಗಿ ನಂಚಿನ ಕೆಲಸ ಈ ನವಜೀವನ ಸಮಿತಿಯಾಗಲಿ ಮಲ್ಪುನಂಚಿನ ಇಂಚಿತ್ತಿನಂಜಿ ಮನೋಭಾವನೆ ನಮ್ಮ ಮಾತೆಗಳ ಒಂಜಿ ಮೆಚ್ಚುನಂಚಿನ ವಿಚಾರಗಳು ಅಂಚನೆ ಮುಕ್ಲಿನ ಮಾತ ಸಾಧಾರಣ ಅಪ್ಪೆ ಸಮಾನವಾದ ನಿಕ್ಲಿ ಫಲ ಪೊಂದಿನ ಸುಮನಕ್ಕನ ಅಂಜಿ ಸಾಧನೆ ನೀನು ಮೆಚ್ಚುನಂಚಿನ ವಿಷಯನೆ ಆಗ್ಲಂಜಿ ಸಾಧನೆದಾದ ಈ ಸಮಿತಿ ಈತು ಒಂಜಿ ಇದು ಬರೀ ಕಾರಣ ಆತನು ಅಂಚೆ ನಂದು ಇಂಚಿನ ನನ್ನಲಾತ ಈ ಸಮಾಜಮುಖಿಯಾಗಿ ಕೆಲಸ ಈ ಸಮಿತಿ ಮಂತದ್ದು ಆದರ್ಶವಾದ ಇದು ಒಪ್ಪಡುವಂಥದ್ದು ಆ ಮಂಜುನಾಥ ಸ್ವಾಮಿಲಕ್ಕೆ ಇನ್ನೊಂದು ಎನ್ನಗಡ್ಡ ಪಾತ್ರ ಉಂಟು. ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಇಂದಿನ ಇನ್ನೊಬ್ಬ ಮುಖ್ಯ ಅತಿಥಿ ಮೆಡಿಕಲ್ ಆಸ್ಪತ್ರೆ ಮಂಗಳೂರು ಇವರು ನಮ್ಮೊಂದು ವೇದಿಕೆ ಮೇಲೆ ಉಪಸ್ಥಿತರಾಗಿತ್ತು. ಒಂದು ವೈದ್ಯಕೀಯ ಶಿಬಿರ ಇದು ಯಾಕೆ ಅಂತ ನಾನು ಹೇಳಬೇಕಾಗಿಲ್ಲ, ಇದು ನಮಗೆಲ್ಲರಿಗೂ ಗೊತ್ತುಂಟು. ಮನುಷ್ಯ ಕಾಯಿಲೆಗಳಿಂದ ಎಷ್ಟು ನರಳ್ತಾ ಇದ್ದಾನೆ ಅಂತ, ಅದೊಂದು ರೀಸನ್. ಆದರೆ ಸೆಕೆಂಡ್ ರೀಸನ್, ಮದ್ಯವನ್ನು ಬಿಟ್ಟಂಥವರು ಒಂದು ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮ. ಇಂಥ ಒಂದು ಉತ್ತಮ ಕೆಲಸ ಇನ್ನೊಂದು ಯಾವುದಿದೆ? ಎರಡು ರೀಸನ್ನಿಂದ, ಎರಡು ಕಾರಣದಿಂದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ರಕ್ತದಾನದ ಮಹತ್ವ ನಾನೇನು ಹೊಸದಾಗಿ ಹೇಳಬೇಕಾಗಿ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಒಂದು ಬಾಟ್ಲಿ ರಕ್ತದಿಂದ ಮಿನಿಮಮ್ ಒಂದು 3 ಜನರ ಪ್ರಾಣವನ್ನು ಉಳಿಸಬಹುದು. ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಮನುಷ್ಯನ ಎಲ್ಲ ರೋಗಕ್ಕೂ ಮೂಲ ಕಾರಣ ಅವನ ಜೀವನ ಶೈಲಿ. ಅದರಲ್ಲಿ ಮದ್ಯ ಬಹುಮುಖ್ಯವಾದಂಥ ಒಂದು ಪಾತ್ರ ವಹಿಸ್ತದೆ. ಅದು ಕ್ರೈಮ್ ಆಗಿರಲಿ ಅಥವಾ ಆರೋಗ್ಯದ ಏರುಪೇರಾಗಿರಲಿ ಅಥವಾ ಮಾನಸಿಕ ಏರುಪೇರಾಗಿರಲಿ, ಯಾವುದೇ ಆಗಿರಲಿ, ಮದ್ಯ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ. ಅಂಥ ಮದ್ಯವರ್ಜನ ಮಾಡಿದಂಥವರೇ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಒಂದು ವೈದ್ಯಕೀಯ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇಂಥ ಶಿಬಿರಗಳು ಇನ್ನಷ್ಟಾಗಲಿ. ಏನಪ್ಪೋಯ ವೈದ್ಯಕೀಯ ಸಂಸ್ಥೆಯ ಪರವಾಗಿ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ಏನಪ್ಪೋಯ ವೈದ್ಯಕೀಯ ಸಂಸ್ಥೆಯಿಂದ ನಮಗೆ ಏನೆಲ್ಲ ನಿಮಗೆ ಸಹಕಾರ ಬೇಕು ಅದನ್ನೆಲ್ಲವನ್ನು ನಾನು ಕೊಡಲಿಕ್ಕೆ ಸಂಸ್ಥೆಯ ಪರವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಇನ್ನು ಒಂದು ಆಶ್ವಾಸನೆಯನ್ನು ನೀಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯ ವ್ಯಕ್ತಿಗಳೇ, ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು, ಆಮೇಲೆ ಈ ವೇದಿಕೆಗೆ ಸಹಕಾರ ನೀಡಿದಂತಹ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಇದರ ಅಧ್ಯಕ್ಷರು, ಯೋಜನೆಯ ಯೋಜನಾಧಿಕಾರಿ ಅನಂತೆಯೇ ಡಾಕ್ಟರ್ ಗಣೇಶ್ ಪ್ರಸಾದ್, ಏನಪೋಯ ಮೆಡಿಕಲ್ ಕಾಲೇಜ್ ಸೇರಿದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇದೊಂದು ಈ ನಮ್ಮ ಊರಿಗೆ ಸಂತೋಷದ ಸಮಯ ಸಹ ಆಗಿದೆ. ಯಾಕೆಂದರೆ ಇಂತಹ ಒಂದು ಕೇವಲ ಚಿಕಿತ್ಸೆಯ ಒಂದು ಕ್ಯಾಂಪ್ ಮಾತ್ರ ಆಗದೆ ಅದರ ಜೊತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಲು ಈ ಯೋಜನೆಯ ಎಲ್ಲ ಸದಸ್ಯರು ಹಗಲು ರಾತ್ರಿ ಶ್ರಮಪಟ್ಟು ವಹಿಸಿದ ಕಾರ್ಯಕ್ರಮ ಅಂತ ಹೇಳಿದಾಗ, ಅದರ ಜೊತೆಗೆ 12 ಜನರು ಈ ಮಹಾಮಾರಿ ಅಂತಲೇ ಹೇಳ್ಬೋದು ಮದ್ಯವರ್ಜನವನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತ ಹೇಳುವಾಗ ನಮ್ಮಂತಹ ಒಂದು ಚಿಕ್ಕ ಸಮಾಜ ಸೇವಕರಿಗೆ ಅದೆಷ್ಟೋ ಸಂತೋಷವಾಗುವ ವಿಷಯ. ಯಾಕೆಂದರೆ ಸರ್ಕಾರಗಳು ಇವಾಗಷ್ಟೇ ಈ ಮದ್ಯವರ್ಜನದ ಬಗ್ಗೆ ಮಾಹಿತಿ, ಆಮೇಲೆ ಅದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಲು ಸಾರಿಗೆ ನಿಯಮ ಆಗಿರ್ಬೋದು ಅಂತ ಹಲವಾರು ನಿಯಮಗಳನ್ನು ತರುವುದಿದ್ರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ಕಳೆದ ಹಲವು ವರ್ಷಗಳಿಂದ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದ್ದಾರಂತೆ. ಅದರ ಜೊತೆಗೆ ಅವಾಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು 1400 ಚಿಲ್ಲರೆ ಜನರಿಗೆ ಮದ್ಯವರ್ಜನ ಮಾಡಿದ್ದಾರೆ ಅಂತ ಹೇಳುವಾಗ, ಅಷ್ಟೊಂದು ಮಹತ್ತರ ಕಾರ್ಯಕ್ರಮವನ್ನು ಬೇರೆ ಯಾವುದೇ ಸಂಘ ಸಂಸ್ಥೆಗಳಿಂದ ನಡೆಸಲು ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ಈ ಸಮಯವನ್ನು ವಿನಿಯೋಗಿಸ್ತಾ ಇದ್ದಾರೆ. ಅದರಂತೆ ಇಲ್ಲಿ
ಆವಾಗ SI ಸಾಹೇಬರು ಹೇಳಿದರು, ಆರೋಗ್ಯವಂತರಾಗಿರುವುದು ರೋಗ ಬಂದು ಚಿಕಿತ್ಸೆ ನೀಡುವುದಕ್ಕಿಂತಲೂ ಉತ್ತಮ ಅಂತ. ಆ ಒಂದು ಮಾತನ್ನು ನಾವು ತಿಳಿದುಕೊಂಡು ನಮ್ಮ ಸುತ್ತಮುತ್ತಲಿರುವ ಎಲ್ರಿಗೂ ಅದರ ಬಗ್ಗೆ ಮಾಹಿತಿ ಬೇಕಾಗಿರುವುದು ನಮ್ಮ ಕರ್ತವ್ಯ ಆಗಿದೆ. ಯಾಕೆಂದರೆ ಡಾಕ್ಟರ್ ಗಣೇಶ್ ಪ್ರಸಾದ್ ಸರ್ ಹೇಳಿದರು, ಇವಾಗ ಬರುವ ರೋಗಗಳು, ಆ ರೋಗಗಳ ಬಗ್ಗೆ ತಿಳಿಯಲು ನಮ್ಮಂತಹ ಈ ಒಳಗಿರುವ ಪ್ರದೇಶಗಳಲ್ಲಿ ಹಲವರಿಗೆ ಅದು ಸಾಧ್ಯವಾಗ್ತಾ ಇಲ್ಲ. ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಲು ಅವರಿಗೆ ಅದರ ಬಗ್ಗೆ ಮಾಹಿತಿಯೂ ಇರುವುದಿಲ್ಲ, ಹೋಗಬೇಕೋ ಇಲ್ವೋ ಅದರ ಬಗ್ಗೆ ಗೊತ್ತೂ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಇಂತಹ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಹಿಡ್ಕೊಂಡು ಅದರ ಜೊತೆ ನಮ್ಮ ಮೆಡಿಕಲ್ ಕ್ಯಾಂಪ್ ನಡೆಸಿಕೊಂಡು ಅವರಿಗೆ ಮೆಡಿಕಲ್ ಅವೇರ್ನೆಸ್ ನೀಡುವಂತಹ ಇಂತಹ ಒಂದು ಕಾರ್ಯಕ್ರಮವು ನಿಜವಾಗಿ ಒಂದು ಶ್ಲಾಘನೀಯವಾದ ಕಾರ್ಯವಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಡೇ ಕೇರ್ ಆಸ್ಪತ್ರೆಯ ವತಿಯಿಂದ ಸರ್ವವಿಧ ಶುಭಾಶಯಗಳನ್ನು ಹಾರೈಸ್ತಾ, ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ನಮ್ಮ ಆಸ್ಪತ್ರೆಯು ಚಾಲ್ತಿಯಲ್ಲಿದೆ. ನಿಮ್ಮ ಇಲ್ಲಿಗೆ ಬಂದವರಿಗೆ ಅಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡುವ ಬಗ್ಗೆ ನಾವು ಇವಾಗಲೇ ಮಾತಾಡಿದ್ದೇವೆ. ಅದು ನಾವು ನೀಡುತ್ತೇವೆ ಎಂದು ಭರವಸೆ ನೀಡುತ್ತಾ ಈ 2 ಮಾತಿಗೆ ಅವಕಾಶ ಮಾಡಿಕೊಟ್ಟಂತಹ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಜೈ ಹಿಂದ್, ಜೈ ಕಾಸರಗೋಡು. ಈ ಹಿಂದೆ ಕಾರ್ಯನಿರ್ವಹಿಸಿದ ಅಧ್ಯಕ್ಷರಿಗೆ ಹಾಗೆ ಕಾರ್ಯದರ್ಶಿಗಳಿಗೆ, ಮುಂದೆ ಅಧಿಕಾರ ಸ್ವೀಕರಿಸಿರುವ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳಿಗೆ ನಿಮ್ಮೆಲ್ಲರ ಶುಭ ಹಾರೈಕೆಗಳನ್ನು ಈ ಮೂಲಕ ತಿಳಿಯಪಡಿಸ್ತಾ ಇದ್ದೇವೆ. ಅಧ್ಯಕ್ಷರು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ಕಾರವಾರ ಇವರು ಅಧ್ಯಕ್ಷೀಯ ನುಡಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಹೆಸರು ಹೇಳುವುದಿಲ್ಲ, ಎಲ್ಲರೂ ನಮ್ಮವರೇ. ನವಜೀವನ ಎಂಬ ಒಂದು ಹೆಸರನ್ನು ಕೇಳುವಾಗಲೇ ನಮಗೆ ಸಂತೋಷ ಆಗುತ್ತದೆ. ಜೀವನ ಒಂದು ಹೊಸ ಜೀವನವನ್ನು ಕೊಡುವ ಇದು ಒಂದು ಸಂಸ್ಥೆ. ಅದು ಈಗಾಗಲೇ 12 ಜನರು ಈಗಾಗಲೇ ಈ ಸಮಿತಿಯವರು ಅಂದರೆ ಇದು ಮದ್ಯವನ್ನು ನಿರ್ಮೂಲನ ಮಾಡಿ ಅವರು ಒಳ್ಳೆ ರೀತಿಯಲ್ಲಿ ಮುಂದೆ ಬಂದಿದ್ದಾರೆ. ಅದು ನಮಗೆ ಬಹಳ ಸಂತೋಷದ ವಿಷಯ. ಇಂತಹ ಕಾರ್ಯಕ್ರಮಗಳು ಎಲ್ಲಿಯಾದರೂ ಇದ್ದರೂ ನಾವು ಅದಕ್ಕೆ ಯಾವಾಗಲೂ ಕಾರವಾರದಲ್ಲಿ ಕೂಡ ಧರ್ಮಸ್ಥಳದವರ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘ ಸಂಸ್ಥೆಗಳು ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ. ಹಳ್ಳಿಗಳಿಗೆ ಕಳೆದ ತಿಂಗಳೇ ನಾನು ಒಂದು 60 ಜನರನ್ನು ಮಧ್ಯವರ್ತಿಗೆ ನಿರ್ಮೂಲನ ಮಾಡಿದ ಸಂಸ್ಥೆಗೆ ಹೋಗಿದ್ದೆ. ಅಲ್ಲಿಯೂ ನಾನು ಈ ಸಂಗತಿಯಲ್ಲಿ ಅವರಿಗೆ ಒಂದು 500 ರೂಪಾಯಿ ಪ್ರೈಸನ್ನು ಕೊಟ್ಟಿದ್ದೆ. ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಅದೇ ರೀತಿಯಲ್ಲಿ ಇವತ್ತು ಮೈನ್ ಇಂಪಾರ್ಟೆನ್ಸ್ ಅಂತ ಹೇಳಿದರೆ ಒಂದು ರಕ್ತದಾನ ಶಿಬಿರ, ಅದೇ ರೀತಿಯಲ್ಲಿ ಆರೋಗ್ಯ ಶಿಬಿರ. ನಾನು ಈಗ ಯನಪಯ್ಯವರ ಹತ್ರ ಒಂದು ರಿಕ್ವೆಸ್ಟ್ ಮಾಡುವುದೇನೆಂದರೆ, ನಮ್ಮ ಪಂಚಾಯತ್ ವರ್ಕಾಡಿ ಪಂಚಾಯತ್ ನಿಮ್ಮ ಕರ್ನಾಟಕಕ್ಕೆ ಹೊಂದಿಕೊಂಡ ಪಂಚಾಯತ್, ಅದನ್ನು ನೀವು ಯಾಕೆ ಇದು ತಗೊಳ್ಬಾರ್ದು, ದತ್ತು ತಗೊಳ್ಬಾರ್ದು? ಅದನ್ನು ತಗೊಂಡು ಒಂದು 3 ತಿಂಗಳಿಗಾದರೂ ಒಂದು ಸಲ ಈ ಸಮಿತಿ ಒಟ್ಟಿಗೆ ಸೇರಿಕೊಂಡು ನೀವು ಒಂದು ಆರೋಗ್ಯ ಶಿಬಿರವನ್ನು ಮಾಡಿದರೆ ನಮ್ಮ ಗ್ರಾಮದ ಎಲ್ಲ ಜನರು ಆರೋಗ್ಯವಂತರಾಗಿ ರೋಗರಹಿತವಾಗಿ ನಿಲ್ಲಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಗಣೇಶ್ರವರು ಮಾಡಬೇಕಾಗಿ ನಮ್ಮ ಯನಪಯ್ಯ ಅಬ್ದುಲ್ ಕೊಂಜಿ MD ಅವರ ಹತ್ರ ಮಾತಾಡಿಕೊಂಡು ಇದನ್ನು ಮಾಡಿಸಿಕೊಳ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇದೇ ರಕ್ತದಾನ ಅಂದರೆ ಏನು ಹೇಳ್ಬೇಕಂದ್ರೆ ನಮ್ಮ ಮುರಳಿಯವರು ಬರೆದ ಪುಸ್ತಕದಲ್ಲಿ ಎಲ್ಲ ಡೀಟೇಲ್ ಆಗಿ ಇದೆ. ಒಂದು ಜೀವನವನ್ನು ನಾವು ಉಳಿಸಬೇಕಾದರೆ ರಕ್ತವನ್ನು ಕೊಡಬೇಕು. ಮೊನ್ನೆ ಒಂದು 8 ದಿವಸ ಮುಂಚೆ
ಒಂದು ಪಾರ್ಟಿ ಬಂತು, ಒಂದು 2-3 ಮಕ್ಕಳು, ಗಟ್ಟಿ ಮಕ್ಕಳು ಬಂದು ಹೇಳಿದರೆ ನಮಗೆ ನಮಗೆ ಇದು ರಕ್ತ ಬೇಕು ನಮ್ಮ ತಾಯಿಯವರಿಗೆ ಅಂತ. ನಾನು ಇವರನ್ನು ನೋಡಿದೆ, ನೀವು ರಕ್ತವನ್ನು ಕೊಟ್ಟಿದ್ದೀರಾ ಯಾವಾಗಲೂ ಕೇಳಿದೆ. ಇಲ್ಲ, ನಮಗೆ ಹೆದರಿಕೆ ಆಗ್ತದೆ. ಹಾಂ, ನಿಮಗೆ ಹೆದರಿಕೆ ಆಗ್ತದಾ? ನಿಮ್ಮ ತಾಯಿಗೆ ನಿಮ್ಮ ರಕ್ತವನ್ನು ಕೊಡಲಿಕ್ಕೆ ಆಯಿತು, ನಾನೇ ಕೊಡ್ತೇನೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ ಕೂಡಲೇ ನಾನು ಡಾಕ್ಟರ್ ಹತ್ರ ಹೇಳಿದೆ, ನಂದು ಟೆಸ್ಟ್ ಮಾಡಿ ಸುಮ್ಮಗೆ ನೀವು ರಕ್ತ ನಡೆಯುವುದಿಲ್ಲ, ಯಾವುದೇ ಗ್ರೂಪ್ ಆಗಲಿ ನಡೆಯುವುದಿಲ್ಲ, ಅವರನ್ನು ರಕ್ತ ದಾನ ಮಾಡಿಸಿ ಅಂತ, ಅವರನ್ನೇ ಮಾಡಿಸಬೇಕು ಅಂತ ಹೇಳಿ. ಆಗ ನಾನು ಡಾಕ್ಟ್ರು ಇದು ನಡೆಯುವುದಿಲ್ಲ, ಮಕ್ಕಳು ಬೇಕು ಅಂತ, ಮಕ್ಕಳನ್ನೇ ಇವರು ಹಿಂಜರಿಯುತ್ತಾರೆ, ಯಾಕಂತ ಗೊತ್ತಿಲ್ಲ. ನಾನು ಹೇಳಿದೆ, ನಿಲ್ಲಪ್ಪ, ನಿಮ್ಮ ತಾಯಿಯ ಜೀವನವನ್ನು ಉಳಿಸಬೇಕಾದ್ರೆ ನಿಮ್ಮ ರಕ್ತವನ್ನು ನಿಮ್ಮವನ್ನು 350 ಗ್ರಾಮ್ ತಗೊಳ್ತಾರೆ, ಆದ್ದರಿಂದ ನೀವು ಬನ್ನಿ ಅಂತ ಜಬರ್ದಸ್ತ್ ಮಾಡಿ ಅವರ ರಕ್ತವನ್ನು ತೆಗೆದಾಗ ಮತ್ತೊಬ್ಬನು ಬಂದ, ನಾನು ಕೊಡ್ತೇನೆ ನನ್ನ ತಾಯಿಗಲ್ಲ ಅಂತ ಹೇಳಿ ಕೊಟ್ಟ. ಯಾರಿಗೂ ಯಾರು ಹೆದರ್ಬೇಕಂತಲ್ಲ, ನೀವು ರಕ್ತವನ್ನು ಕೊಟ್ಟರೆ ನಿಮ್ಮ ಆರೋಗ್ಯ ಚೆನ್ನಾಗಿ ಬೆಳೀತದೆ. 6 ತಿಂಗಳಲ್ಲಿ ನಿಮ್ಮ ಆರೋಗ್ಯ ಹೇಗೆ ಆಗ್ತದೆ ನೋಡಿಕೊಳ್ಳಿ, ಇದು ನೀವು ಮಾಡಬೇಕಾದ ಸಂಗತಿ. ಅದೇ ರೀತಿ ಶಿಬಿರವನ್ನು ಕೂಡ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ನೀವು ಅಂದರೆ ನಮ್ಮ ವಯಸ್ಸಾದ ಕೂಡಲೇ ನಮಗೆ ಇದು ತಪ್ಪಿ ಹೋಗ್ತದೆ. ಆದ್ದರಿಂದ ಆ ವಯಸ್ಸಿಗರನ್ನು ಎಲ್ಲ ನಾವು ಶಿಬಿರದಲ್ಲಿ ಕರ್ಕೊಂಡು ಬಂದು ಒಂದು ಟೆಸ್ಟ್ ಮಾಡಿಸಿ ಅವರಿಗೊಂದು ನೆಮ್ಮದಿಯನ್ನು ಕೊಡಬೇಕಾಗಿ ನಾನು ಯಾವಾಗಲೂ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಒಂದು ಜೀವನ ಅಂದರೆ ಒಂದು ಸಂಗತಿ ನಾನು ಹೇಳ್ತಾ ಇದ್ದೇನೆ, ಒಂದು ಪುಣ್ಯವನ್ನು ಗಳಿಸಬೇಕಾದರೆ ನಾವು ಇಂಥ ಶಿಬಿರದಲ್ಲಿ ನಾವು 100 ಅನ್ಯಾಯವನ್ನು ಮಾಡ್ತೇವೆ. ಇಂಥ ಶಿಬಿರದಲ್ಲಿ ಒಂದು ಬಂದು ಹೆಲ್ಪ್ ಮಾಡಿದರೆ ಆ 100 ಅನ್ಯಾಯ ಕೂಡ ನಿಮ್ಮಲ್ಲಿ ಮಾಯವಾಗಿ ನಿಮಗೆ ದೇವರಿಗೆ ಒಳ್ಳೆ ಸರ್ಟಿಫಿಕೇಟ್ ಅನ್ನು ಕೊಡ್ತಾನೆ. ನೀವು ಸ್ವರ್ಗಕ್ಕೆ ಹೋಗೋದಕ್ಕೆ ಯಾವುದೇ ಸಂಶಯ ಇಲ್ಲ. ಇದು ನೀವು ಮಾಡಬೇಕಾದ ಕಾರ್ಯ. ಅದರೊಟ್ಟಿಗೆ ನಾನು ಈಗ PSI ಹೇಳಿದರು, ನಾನು ಟೆಸ್ಟ್ ಮಾಡಿಸುವ ಅಗತ್ಯ ಇಲ್ಲ. ಕಾರಣ ಅಂತ ಹೇಳಿದರೆ ಟೆಸ್ಟ್ ಮಾಡಿಸುವ ಅಗತ್ಯವೂ ಇಲ್ಲ. ನಾವು 1-2 ಕಿಲೋಮೀಟರ್ ಬೆಳಿಗ್ಗೆ ಎದ್ದು ನಡೆದರೆ, ಎಕ್ಸರ್ಸೈಸ್ ಮಾಡಿದರೆ ನಾವು ಯಾವುದೇ ರೋಗ ನಮಗೆ ಬರೋದಿಲ್ಲ. ಮತ್ತೊಂದು ನಾನು ಹೇಳಿದೆ, ಒಬ್ಬರು ಒಂದು 6 ತಿಂಗಳ ಮುಂಚೆ ಒಬ್ಬರು ಆಕ್ಸಿಜನ್ ಇಲ್ಲದಾಗೆ ಒಂದು ಹಾಸ್ಪಿಟಲ್ಗೆ ಹೋದರು. ಹಾಸ್ಪಿಟಲ್ಗೆ ಹೋದಾಗ ಅವರಿಗೆ ವೆಂಟಿಲೇಷನ್ ಆಕ್ಸಿಜನ್ ಇಮ್ಮಿಡಿಯೇಟ್ ಕೊಡಬೇಕು ಅಂತ ಹೇಳಿದರು ಡಾಕ್ಟ್ರು. ಆಕ್ಸಿಜನ್ ICUನಲ್ಲಿ ತಗೊಂಡ್ರು, ಆಕ್ಸಿಜನ್ ಕೊಟ್ಟರು. ಆಕ್ಸಿಜನ್ ಕೊಟ್ಟ ಕೂಡಲೇ 2 ದಿವಸದಲ್ಲಿ ಅವರು ಆರಾಮಾದ ಕೂಡಲೇ 6,000 ರೂಪಾಯಿ ಬಿಲ್ಲು ಬಂತು. ಈ ಬಿಲ್ಲನ್ನು ನೋಡಿ ಈ ಅಸ್ಸಾಮಿ ಏನು ಒಳ್ಳೆ ದೊಡ್ಡ ರಿಚ್ ಕೂಗ್ತಾ ಇದ್ದಾರೆ. ಡಾಕ್ಟರ್ ಹೇಳ್ತಾರೆ, ಏನು ಕೂಗುದು, ಬಿಲ್ಲು ಕಡಿಮೆ ಮಾಡಬೇಕಾ, ನೀವು ಕೂಗಬೇಡ. ಅದಲ್ಲ, ನಾನು ಅದಕ್ಕಾಗಿ ಬಿಲ್ಲಿಗಾಗಿ ಕೂಗಿಲ್ಲ. ನಾನು 75 ವರ್ಷ ಆಯಿತು, ನನ್ನ ಪ್ರಕೃತಿಯಿಂದ ನಾನು ಗಾಳಿಯನ್ನು ತೆಗಿತಾ ಇದ್ದೇನೆ, 1 ನಯಾ ಪೈಸೆ ಕೊಟ್ಟಿಲ್ಲ. ನನಗೆ ಪ್ರಕೃತಿಯ ದೇವರಿಗೆ ಎಷ್ಟು ನಾನು ಸುಧಿಸಬೇಕು, ಎಷ್ಟು ನಾನು ಥ್ಯಾಂಕ್ಸ್ ಹೇಳಬೇಕು, ಅದರದ್ದು ಬೇಜಾರು ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲ ನಾನು ಆದ್ದರಿಂದ ಆ ಮುದುಕ ಹೇಳಿದ ವಿಷಯ ಎಲ್ಲರೂ ನೋಡಿ ಎಲ್ಲರಿಗೂ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದನ್ನು ಮತ್ತೊಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಸಾಯುವಾಗ ನಮ್ಮನ್ನು ಸ್ನಾನ ಮಾಡಿಸೋದು ಅನ್ಯರು. ಅದೇ ಹೊತ್ತಿನಲ್ಲಿ ನಾವು ಹುಟ್ಟಿದಾಗಲೂ ಕುಡಿದ್ರು ಅಂತ್ಯರೇ ಸ್ನಾನ ಮಾಡಿಸುವುದು. ಆದ್ದರಿಂದ ನಾವು ಪುಣ್ಯವನ್ನು ಗಳಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಸೌಹಾರ್ದ ರೀತಿಯಲ್ಲಿ ನಾವು ಇಲ್ಲಿ ಇರೋಣ ಅಂತ, ಸೌಹಾರ್ದ ರೀತಿಯಲ್ಲಿ ನಾವು ನಡೆದುಕೊಂಡು ಹೋಗೋಣ. ಯಾವುದೇ ಜಾತಿ ಭೇದ ನಮಗೆ ಬೇಡ. ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮುಂದಕ್ಕೆ ಸಾಗೋಣ ಅಂತ ಹೇಳಿಕೊಂಡು ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ. ನಾನು ಯಾವಾಗಲೂ ಅಧ್ಯಕ್ಷ ಸ್ಥಾನವನ್ನು ವಹಿಸುವುದಿಲ್ಲ. ಕಾರಣ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿದರೆ ಎಲ್ಲರನ್ನೂ ಮಾತು ಕೇಳಬೇಕಾಗ್ತದೆ.
ಎಲ್ಲರನ್ನು ಒಕ್ಕೂಟ ಮಾಡಿ ಅವರ ಎಲ್ಲ ಪ್ರತಿಯೊಂದು ಸೆಂಟೆನ್ಸನ್ನು ನಾವು ಹೇಳಬೇಕಾಗ್ತದೆ. ಈಗ ನಮ್ಮ ಅಶ್ವಥ್ ಪೂಜಾರಿ ಅವರಿಗೆ ಸಾರಿ ಸರ್, ನಾವು ಸ್ವಲ್ಪ ಡಿಲೇ ಆಯಿತು ಇದು ಈ ಕಾರ್ಯಕ್ರಮ. ನಿಮ್ಮ ಹತ್ರ ಸಾರಿಯನ್ನು ಕೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಮುಂದಕ್ಕೆ ಹೋಗೋಣ ಎಂದು ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುನ್ನಡೆಸುವಂತಹ ಇಬ್ಬರು ಸಾಧಕಿಯರಿಗೆ ನವಜೀವನ ಸಮಿತಿಯ ಸದಸ್ಯರು ಗೌರವ ಸಲ್ಲಿಸಬೇಕಾಗಿ ಆಶಯವನ್ನು ಹೊಂದಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮವನ್ನು ಇರಿಸಿದ್ದೇವೆ. ಶ್ರೀಮತಿ ಚೇತನಾ ಎಂ, ಯೋಜನಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಕಾಸರಗೋಡು. ಇವರು ನಮ್ಮ ಈ ಪುಟ್ಟ ಗೌರವವನ್ನು ಸ್ವೀಕರಿಸಲು ಆಸನವನ್ನು ಸ್ವೀಕರಿಸಬೇಕು. ಹಾಗೆಯೇ ಶ್ರೀಮತಿ ಸುಮನಾ, ಇವು ಸೇವಾ ಪ್ರತಿನಿಧಿ. ಇವರು ಕೂಡ ಗಣೇಶ್ ಪ್ರಸಾದ್, ಹಾಗೆಯೇ ವಸಂತ ಎಸ್, ಶ್ರೀ ಪದ್ಮನಾಭ ಉಂಬಳ್ತೋಡಿ, ಶ್ರೀ ವಿಶ್ವನಾಥ್, ಇವರೆಲ್ಲ ಸೇರಿಕೊಂಡು ಶ್ರೀಮತಿ ಚೇತನಾ ಎಂ ಹಾಗೆಯೇ ಶ್ರೀಮತಿ ಸುಮನಾ ಇವರಿಗೆ ನಮ್ಮ ಸದಸ್ಯರು ನೀಡುವಂತಹ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಂತಹ ಇವರು ಮಹಿಳೆಯರನ್ನು ಗೌರವಿಸ್ತಾ ಇದ್ದೇವೆ. ಶಾಲು, ಫಲವಸ್ತು ಹಾಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಿಮ್ಮ ಸಹಕಾರ, ಪ್ರೋತ್ಸಾಹ, ಮಾರ್ಗದರ್ಶನ ಸದಾ ನಮ್ಮೊಂದಿಗೆ ಇರಲಿ. ಈ ನವಜೀವನ ಸಮಿತಿ 8ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಿದೆ. ಮುಂದೆಯೂ ಕೂಡ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಲು ನಿಮ್ಮೆಲ್ಲರ ಸಹಕಾರ ಕೋರ್ತಾ ಇದ್ದೇವೆ. ಹಾಗೆ ಬಂದಂತಹ ನಾಗರಿಕರು ಎಲ್ಲರಲ್ಲಿ ಒಂದು ಸ್ಪಷ್ಟೀಕರಣ ನಾನು ಕೊಡಬೇಕಾಗಿದೆ. ಯಾಕಂದರೆ ಕೆಲವು ಕಡೆಗಳಲ್ಲಿ ನಾನು ಈ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಹೋದಾಗ ಈ ಥರದ ಪ್ರಶ್ನೆ ಬಂದಿತ್ತು. ನೀವಿಲ್ಲಿ ಸಾರ್ವಜನಿಕರಿಂದ ಉಚಿತವಾಗಿ ಸಂಗ್ರಹಿಸಿದ ರಕ್ತವನ್ನು ಆಸ್ಪತ್ರೆಗಳಲ್ಲಿ ಮಾರ್ತೀರಿ ಅಂತ ಹೇಳುವಂಥ ಒಂದು ಆರೋಪ ಅಂತ ಹೇಳಲ್ಲ ನಾನು, ಸ್ಪಷ್ಟೀಕರಣ. ಈ ವೇದಿಕೆಯಲ್ಲಿ ಸ್ವಾಮಿಯ ಫೋಟೋ ಇದೆ, ಎದೆ ಮುಟ್ಟಿ ನಾನು ಹೇಳ್ತಾ ಇದ್ದೇನೆ, ಸಂಸ್ಥೆಯ ಪರವಾಗಿ ನಿಮ್ಮ ಸಂಗ್ರಹಿಸಿದ ಒಂದೊಂದು ರಕ್ತದ ಹನಿಯನ್ನು ಕೂಡ ಯಾರಿಗೂ ಮಾರುವುದಿಲ್ಲ, ಅದು ಉಚಿತವಾಗಿಯೇ ಕೊಡಲ್ಪಡ್ತದೆ. ಆದರೆ ರಕ್ತ ಕೊಡುವಾಗ ಕೆಲವೊಂದು ಟೆಸ್ಟ್ಗಳ ಅಗತ್ಯ ಇರ್ತದೆ. ಉದಾಹರಣೆಗೆ HIV ಟೆಸ್ಟ್ ಆಗಿರ್ಬೋದು ಅಥವಾ HBS ಆ್ಯಂಟಿಜೆನ್ ಟೆಸ್ಟ್ ಆಗಿರ್ಬೋದು. ಇದಕ್ಕೆ ತಗೊಳ್ಳುವಂಥ ಖರ್ಚನ್ನು ನಾವು ಅವರಿಂದ ಭರಿಸಿಕೊಳ್ತೇವೆ, ಹೊರತು ರಕ್ತವನ್ನು ಮಾರುವುದಿಲ್ಲ. ಈ ವಿಷಯವನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎನಪಯ ಸಂಸ್ಥೆ ಆಗಲಿ ಅಥವಾ ಇನ್ಯಾವುದೇ ಸಂಸ್ಥೆ ಆಗಲಿ ನಿಮ್ಮಿಂದ ಸಂಗ್ರಹಿಸಿದಂಥ ರಕ್ತ ಯಾರಿಗೂ ಮಾರಲಾಗುವುದಿಲ್ಲ. ಇದೊಂದು ವಾಣಿಜ್ಯ ಉದ್ದೇಶಕ್ಕೆ ಮಾಡುವಂಥ ಪ್ರಯತ್ನ ಅಂತೂ ಖಂಡಿತ ಅಲ್ಲ ಅಂತೇಳಿ ಸ್ಪಷ್ಟೀಕರಣ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ಧನ್ಯವಾದ. ಅಂತೂ ನೀವು ಕೊಟ್ಟಂಥ ರಕ್ತ ಒಂದೊಂದು ಹನಿ ಕೂಡ ಯೋಗ್ಯ ವ್ಯಕ್ತಿಗೆ ಸೇರ್ತದೆ ಅಂತ ಹೇಳಿ ನಾನು ಈ ವೇದಿಕೆಯಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ. ಮಂಜುನಾಥ ಸ್ವಾಮಿಯ ಪಟ ಕೂಡ ಇದೆ. ಓಂ ಶ್ರೀ ಮಂಜುನಾಥಯ್ಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಣ್ಣಪ್ಪ ಸ್ವಾಮಿ ಲಾಂಛನ ಸಹಸಾನ್ನಿಧ್ಯದ ಸರ್ವದೇವರೆಲ್ಲ ಸುಗಿತಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ TC ಟ್ರಸ್ಟ್ ಕಾಸರಗೋಡು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಪೈವಳಿಕೆ ವಲಯ ಕಾಸರಗೋಡು, ಶ್ರೀ ಮಂಜುನಾಥ ನವಜೀವನ ಸಮಿತಿ ಪಾವಳ ಒಕ್ಕೂಟ, ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಕಾರವಾರ, ಎನೋಪಯ್ಯ ಮೆಡಿಕಲ್ ಆಸ್ಪತ್ರೆ ದೇರ್ಲಗಟ್ಟೆ ಮಂಗಳೂರು, ಡೇ ಕೇರ್ ಹಾಸ್ಪಿಟಲ್ ಮಜೀರ್ಪಳ್ಳ ಸುಂಕದಗಟ್ಟೆ, ಮುಗ್ಲಿನ ಒತ್ತು ಸೇರಿಗಿಡೆ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಬುಕ್ಕ, ಮಾತೃಶ್ರೀ ಹೇಮಾವತಿ ಹೆಗಡೆ ಮುಗ್ಲ ಮಾರ್ಗದರ್ಶನಗಳು, ಶ್ರೀ ಮಂಜುನಾಥ ನವಜೀವನ ಸಮಿತಿಯ 8ನೇ ವರ್ಷದ ವಾರ್ಷಿಕೋತ್ಸವ ಬುಕ್ಕ, ದಿವಂಗತ ಬಾಬಮೂಲ್ಯ ಸ್ಮರಣಾರ್ಥವಾದ ಆರೋಗ್ಯ ತಪಾಸಣಾ ಶಿಬಿರ ಬುಕ್ಕ, ರಕ್ತದಾನ ಶಿಬಿರ ಕಾರ್ಯಕ್ರಮ ಪೊರ್ಲುಡೆ ಸಭಾ ಕಾರ್ಯಕ್ರಮ ಮುಗಿದು ಬರ್ತೇನೆ. ಈ ಉದಿಪನದ ಲೇಸದ ಉದಿಪನ ಮಂತನವರು ಎಂಕಲ ಆತ್ಮೀಯರಾಯನಂಚಿನ ಶ್ರೀ ಅಶ್ವಥ್ ಪೂಜಾರಿ ಲಾಲ್ಬಾಗ್ ಅಧ್ಯಕ್ಷರು, ಜಿಲ್ಲಾ ಜನಜಾಗೃತಿ ವೇದಿಕೆ ಕಾಸರಗೋಡು ಆರೇಗ್ ಎಂಕಲ
ನವಜೀವನ ಸಮಿತಿ ಅಂಚನೆ ಸರ್ವ ಸದಸ್ಯರ ಪ್ರವಾದ ಸೋಲೋಯಿತ ಸೋಲ್ಮೆ ಸಂದಾಯಿತ ಮಲ್ದದ್ದು ಆರೆಗೊಂಜಿ ಕೇರು ಸ್ಮರಣಿಕೆನು ಎಂಗಳ ನವಜೀವನ ಸಮಿತಿ ಸದಸ್ಯರು ಬೋರ್ಡು ಪೂಜಾರಿ ಲಾಲ್ ಬಾಗಾರ್ನ ಮಾರ್ಗದರ್ಶನ ಸಹಕಾರ ಈ ಪಾವಳ ಒಕ್ಕೂಟಾಗ ನವಜೀವನ ಸಮಿತಿಗೆ ಬೋರ್ಡು ಪಂಪನಚ್ಚೆ ಕೋರಿಕೆ ದೊಟ್ಟಿಗೆ ಅಂಜನೆ ಇನ್ನಿತ ಸಭಾ ಕಾರ್ಯಕ್ರಮದ ಗುರಿಕಾರ್ಮೆನು ವಹಿಸನಾದ ಶ್ರೀ ಇಬ್ರಾಹಿಂ ಹಾಜಿ ಕಲ್ಲೂರು ಅಧ್ಯಕ್ಷರು ಕಲ್ಲೂರು ಎಜುಕೇಶನ್ ಟ್ರಸ್ಟ್ ರಿಜಿಸ್ಟ್ರಿ ಕಾರವಾರ ಇನ್ನಿತ ನವಜೀವನ ಸಮಿತಿದ ಪ್ರತಿ ಸದಸ್ಯರಿಗಳ 500 ರೂಪಾಯಿದ ಲೆಕ್ಕ ಒಂಜಿ ಬಹುಮಾನ ನಗದು ಬಹುಮಾನ ಕೊಡದಾಕ್ಲೆ ಒಂಜಿ ಪ್ರೋತ್ಸಾಹ ಕೊರಿಯರು ಅಂಚನೆ ಈ ಕಾರ್ಯಕ್ರಮಕ್ಕೆ ಎಂಕ್ಲೆ ಬೋಡಾಯಿನಂಚಿನ ಮಾತ ವ್ಯವಸ್ಥೆನ ಆಸ್ಪತ್ರೆದ ಬೋಡಾಯಿನಂಚಿನ ಮಾತ ವ್ಯವಸ್ಥೆನ ಮಲ್ತುಕೊನಾರು ಶ್ರೀ ಇಬ್ರಾಹಿಂ ಹಾಜಿ ಕಲ್ಲೂರು ಅರೆಲ್ಲ ಎಂಕ್ಲ ಈ ಕಾರ್ಯಕ್ರಮದ ಗುರಿಕಾರ್ಮೆನಿಸಿನ ಶ್ರೀ ಇಬ್ರಾಹಿಂ ಹಾಜಿ ಕಲ್ಲೂರು ಅರೆಗ್ ಎಂಕ್ಲ ಊರ್ದಾರ ಅರೆಗ್ ಸೋಲೈತು ಸೋಲ್ಮಿ ಸಂದಾಯಿತ ಮಂತ್ ಅರೆಗ್ ಗೌರವಪೂರ್ವಕ ಸ್ಮರಣಿಕೆ ಕೊರೊಂದುಲ್ಲ ಅಂಚನೆ ಈ ಲೇಸಡ್ ಮಲ್ಲಬಿನೇರಾದ ಪಾಲ್ಪಟ್ಟಿನಾರು ಶ್ರೀ ಶಂಕರ್ ಭಂಡಾರಿ ನಿರ್ವಹಿಲು ಈ ಕಾರ್ಯಕ್ರಮವನ್ನು ವಾನಿ ಎನ್ಮ ವರ್ಷ ಮೂದು ವಿಪಣ ಮಲ್ತ ನಂಚಿನಾರು ಶಂಕರ್ ಭಂಡಾರಿ ನಡೆಯಬೇಡಿ ಮಧ್ಯವರ್ಜನ ಶಿಬಿರದ ಮಾತಾ ಕಾರ್ಯಕ್ರಮ ಎಂಗಳೊಟ್ಟಿಗೆ ಉಪ್ಪುನಾರು ಜನಜಾಗೃತದ ಸದಸ್ಯರಲಾದಿತ್ತ ನಂಚಿನ ಶಂಕರ್ ಭಂಡಾರಿ ನಡೆಯಬೇಡಿ ಅರಿಗಿಲ್ಲ ಈ ಕಾರ್ಯಕ್ರಮದ ಪರವಾದ ಮಾತಾಡ ಬರೋದು ಸೋಲೈತು ಸೋಮ್ಯ ಸಂದಾಯಿತ ಮಲ್ತಂದುಲೆ ಅರಿಗೆ ರಮೇಶ್ ಮೇರೆ ಒಂಜಿ ನೆನಪದ ಕಣಿಕೊರಡು ಮಾಡೋದು ಕೆಲವಿಲ್ಲ ಅಂಜನೆ ಕಾರ್ಯಕ್ರಮದ ರೂವಾರಿ ಎಂಗಳೊಟ್ಟಿಗೆ ಸಹ ಸರ್ವ ರೀತಿಯ ಸಹಕಾರ ಮಲ್ತಂದು ಶ್ರೀಮತಿ ಚೇತನಾಯಂ ಯೋಜನಾಧಿಕಾರಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು ಅರಿಗಿಲ್ಲ ಎಂಗಳ ಮಾತಾಡ ಪರವಾದ ಸೋಲೈತು ಸೋಮ್ಯ ಸಂದಾಯಿತ ಮಂತ್ ಅರಿಗಿಲ್ಲ ಒಂಜಿ ಕಿರು ನೆಂಪದ ಕಾಣಿಕೆ ಎಂಗಳ ಪರವಾದ ಕೂರಂದುಲ್ಲ ಈ ಕಾರ್ಯಕ್ರಮದ ಎಂಗಳೊಟ್ಟಿಗೆ ನೆತ್ತಿರ ದಾನದ ಬಗ್ಗೆ ಬಾರಿ ಪರ್ಲುದ ಮಹತ್ವ ಇಲ್ಲಿ ಸ್ವಾಮಿನ ಮಂಟಪದ ಎದುರು ಪಂಡಿರಿ ಎಂಕ್ಲು ಸಾವಿರಾರು ಜನಕ್ಕೆ ತೂವೊಂದಿತ್ತ ಸಾವಿರಾರು ಜನದ ನೆತ್ತಿರ ಕ್ಯಾಂಪದ ಬಗ್ಗೆ ಭಾಗವಹಿಸೊಂದಿತ್ತ ಆ ಸಂದರ್ಭಗಳು ಎಂಕ್ಲ ಕಾಲೇಜ್ ಪಡು ಬೆದ ಬೆದ್ದಿ ಕಡೆ ನೆತ್ತಿರ ಕೊರ್ಪಣಂಚಿನ ಬಿಡ್ತರು ನೆತ್ತಿರಿಜ್ಜ ಅಂತ ಸೈಪುನಂಚ ಸಾವಿರ ಜನಕ್ಕೆ ನಾನು ತೂವೊಂದಿಲ್ಲ ಅವಳ ಲೇಡಿ ಗೋಷನ್ ಆಸ್ಪತ್ರೆ ಉಂಟುಂದಾಂಡ ನೆತ್ತಿರದ ಮಹತ್ವ ಎಂಚಿನ ಪಡ್ಪಣೆ ತಿರಿಯುಲೆ ಅಂಚಾದ ರಕ್ತದಾನದ ಉಚಿತವಾದ ನೆತ್ತಿರ ಕೊರ್ಪಣ ಮೂಜಿ ಜೀವನ ರಕ್ಷಣೆ ಮಲ್ಪಣ ಮಾತ್ರ ನಮ್ಮ ಏತೋ ತುರ್ತು ವಿಭಾಗದ ನೆತ್ತಿರ ತಿಕ್ಕಂಚಿನ ಪರಿಸ್ಥಿತಿಲ ಕೆಲವು ಸಂದರ್ಭಗಳು ಅಂಚಾದ ಈ ನೆತ್ತಿರ ಕೊರ್ನೇನು ಕೆಲವು ಟೆಸ್ಟ್ ನೀರು ಕೊರ್ಲೆಕ್ಕ ಆಪೆಕ್ ಈಪೆಕ್ ಟ್ರಾನ್ಸ್ಫರ್ ಮಾಡ್ಬಾರ ಈಗ ಪರೀಕ್ಷೆ ಉಂಟು ಆ ಪರೀಕ್ಷೆ ವೆಚ್ಚವನ್ನು ಮಾತ್ರ ದೇತುವಿನೂರು ಪಂಪನಂಚಿನ ಸ್ಪಷ್ಟೀಕರಣ ಕೊರಿದ ಬಟ್ ಎಂಕ್ಲ ಅನುಭವಗಳು ಎಂಕ್ಲ ಏತೋ ಜನಕ್ಕೆ ನೆತ್ತಿರ ಕೊರಪುಣಗ ನೆತ್ತಿರ ಕೆಲವುದ ಗ್ರೂಪ್ ಆವಂದೆ ಕೆಲವುದ ರಿಜೆಕ್ಟ್ ಆಯ್ನ ಅಂತ ಜನರು ಅಂಚಾದ ಆ ಪಣ್ಣಂಚಿನ ಸ್ಪಷ್ಟೀಕರಣಗೂ ಆತ್ಮಾರ್ಥವಾದ ನೆತ್ತಿರ ಕೊರ್ಪುಣಂಚಿನ ಜನಕ್ಕೆ ಮೋಸ ಒಂದು ಬುಕ್ ಕೆಲವುದ ಸಂದರ್ಭ ಎಂಕ್ಲೈಟೇ ಮೊನ್ನೆ ಸದಸ್ಯರ ಮೀಟಿಂಗ್ ಕೇಳಿರು ಎಂಕ್ಲು ನೆತ್ತಿರ ಕೊರ್ನ ಎಂಕ್ಲಿಗೆ ನೆತ್ತಿರ ತಿಕ್ಕುಜಿಂದು ನೆತ್ತಿರ ಸ್ಟಾಕ್ ಪೂಜೆ ಆ ಸಂದರ್ಭಡು ನೆತ್ತಿರ ಜನ ಸಂದರ್ಭಡು ಎಂಕ್ಲು ನೆತ್ತಿರಿಗೆ ಬೋಡಾದ ಕೊರ್ಪುಣತ್ ಎಂಕ್ಲು ಒಂಜಿ ಜೀವನೋಪಾಯ ಕೊರ್ಪುಣ ಮನ್ಪುಣಂಚಿನ ಒಂಜಿ ಭರವಸೆದೊಟ್ಟಿಗೆ ಆ ಪಾತ್ರದೊಟ್ಟಿಗೆ ಶ್ರೀ ಡಾಕ್ಟರ್ ಗಣೇಶ್ ಪ್ರಸಾದ್ ಆರ್ ಎಂಗಳೊಟ್ಟಿಗೆ ಈ ಸೇವೆಡ್ಲ ಎಂಗಳೊಟ್ಟಿಗೆ ಉಳ್ಳೇರು ಅರೆಗ್ಲ ಎಂಗ್ಲ ಸೋಲೈತು ಸೋಲ್ಮ ಸಂದಾಯಿತ ಮತ್ತೊಂದು ಪ್ರೊಫೆಸರ್ ಅನುಪಯ ಮೆಡಿಕಲ್ ಆಸ್ಪತ್ರೆ ಅರೆಗ್ಲ ಒಂಜಿ ಎಂಗ್ಲ ಪರವಾದ ಒಂಜಿ ಕಿರುಗಾಣಿಕೆ ಎಂಕ್ಲು ಆರೋಗ್ಯ ಶಿಬಿರ ಮಲ್ಪ ಪನ್ಪುನಂಚಿನ ಪೊರ್ತುಡು ಡೇ ಕೇರ್ ಹಾಸ್ಪಿಟಲ್ ದಾಖಲೆ ಎಂಕ್ಲೇನೆ ಮುಟ್ಟ ಬತ್ತದ ಅಕ್ಕಲ ಬಂಡೇರು ಎಂಕ್ಲ ಎಂಗಳೊಟ್ಟಿಗೆ ಸೇರೋಣ ಎಂಕ್ಲೇನ ಸೇರ್ಸವನ್ಲೆ ಪಂಡೇರು ಅಜ್ಜ MD ಅಬ್ದುಲ್ ರಹಿಮಾನ್ ಎಂಕ್ಲಿಗೆ ಅವಕಾಶ ಕೊರಿ ಆರು ಎಂಗಳೊಟ್ಟಿಗೆ ಸೇರೋಂಡೇರು ಅಜ್ಜ ಇನ್ನಿತ ಮೂಜಿ ವಿಭಾಗದ ಪರೀಕ್ಷೆನ ಅಕ್ಕಲ ಜಂಟಿ ಆಶ್ರಯ ಮಲ್ತಂದಿಲ್ಲ ಅಂಚಾದ ಡಾಕ್ಟರ್ ಅಬ್ದುಲ್ ರಹಿಮಾನ್ ಈ ಊರ್ದ ನಮ್ಮ ಅಜೀರ್ ಪಲ್ಲಡು ಒಂಜಿ ಆಸ್ಪತ್ರೆದ MD ಆದುಲ್ಲೇರು ನಮకు ಬೋಡಾಯಿನಂಚಿನ ಸಲಹೆ ಸಹಕಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸದಸ್ಯರು ಬಂಡ ವಿಶೇಷವಾಯಿನಂಚಿನ ಕಾಳಜಿದ ಎಂಕ್ಲನ ಆರೋಗ್ಯ ತಪಾಸಣೆಗೆ ಎಂಕ್ಲಿಗೆ ಒತ್ತು ಕೊರ್ಪೇರು ಪನ್ಪಡ ಭರವಸೆಗೆ ಶ್ರೀ ಅಬ್ದುಲ್ ರಹಿಮಾನ್ MD ಡೇ ಕೇರ್ ಹಾಸ್ಪಿಟಲ್ ಮಜೀರ್ಪಲ್ಲ ಅರಿಗಿಲ್ಲ ಎಂಕ್ಲನ ಪರವಾದ ಸೊಲೈತು ಸೊಲ್ಮ ಸಂದಾಯಿತ ಮಂದು ಅರಿಗೊಂಜಿ ಕಿರು ಕಾಣಿಕೆ ಅಂಚನೆ ಶ್ರೀಮತಿ ಹೇಮಲತಾ ಸುಧಾಕ ಎಂಗ್ಲ ಈ ಊರದ ಈ ಗ್ರಾಮದ ಸದಸ್ಯರು ಅರೆಗಿಲ್ಲ ಎಂಗ್ಲ ಪರವಾದ ಮಾತನ ಪರವಾದ ಸೋಲೈತು ಸೊಲ್ಮ ಸಂದಾಯಿತ ಮಂದು ಅರೆಗಿಲ್ಲ ಒಂಜಿ ಕಿರು ಸ್ಮರಣಿಕೆ ಕೊರಡು ಬಣ್ಣದ ಕೇಳೊಂದುಲ್ಲೆ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಮೀಂಜ ಎಂಗಳ ಮಾತಾ ಕಾರ್ಯಕ್ರಮಗಳ ಸರ್ವ ರೀತಿ ಸಹಕಾರ ಕೊರ್ಪಣಂಚನ ಶ್ರೀ ಪದ್ಮನಾಭ ಬಂಬಲ್ದೊಡೆ ಅರೆಗಲ ಈ ಸಮಿತ ಪರವಾದ ಸೋಲೈತು ಸೋಲ್ಮತ ಅರೆಗಲ ಒಂಜಿ ಕಿರು ಸ್ಮರಣಿಕೆ ಕೊರಡು ಬಣ್ಣದ ಕೇಳೊಂದುಲ್ಲೆ ಅಂಜನೆ ಈ ಕಾರ್ಯಕ್ರಮದ ಉಪಸ್ಥಿತರಿದ್ದರು ಆನಂದ ದಜ್ಜಿರೆ ತುರ್ತು ಕಾರ್ಯಕ್ರಮದ ನಿಮಿತ್ತ ನಮ್ಮದ ಬಿಡು ಮಲ್ದು ಬೈರೆ ಅರೆಗಲ ಎಂಗಳ ಪರವಾದ ಮಾತಿನ ಪರವಾದ ಸೋಲೈತು ಸೋಲ್ಮ ಸಂದಾಯಿತ ಮಲ್ದೊಲ್ಲೆ ಅಂಜನೆ ರಾಘವ SI ಅರ್ಲ ನಮ್ಮೊಟ್ಟಿಗೆ ಅರೆಗ್ಲ ಎಂಗ್ಲು ಸೋಲೈತು ಸೋಲ್ಮೇದು ಎಂಗ್ಲ ಒಕ್ಕೂಟದ ಪಾವಳ ಒಕ್ಕೂಟದ ಅಧ್ಯಕ್ಷರ ಶ್ರೀ ವಿಶ್ವನಾಥ ಎಂಗಳೊಟ್ಟಿಗೆ ಉಳ್ಳೇರು ಅರೆಗ್ಲ ಎಂಗ್ಲ ಪರವಾದ ಸೋಲೈತು ಸೋಲ್ಮ ಸಂದಾಯಿತ ಮಲ್ದೊಲ್ಲೆ ಅಂಜನೆ ಎಂಗ್ಲ ಕಾರ್ಯಕ್ರಮ ಹರೀಶ್ ಶೆಟ್ಟಿ ಕಡಂಬಾರು ಜನಜಾಗೃತಿ ವೇದಿಕೆ ಸದಸ್ಯರು ಅರೆಗ್ಲ ಎಂಗ್ಲು ಸೋಲೈತು ಸೋಲ್ಮ ಸಂದಾಯಿತ ಮಲ್ದು ಅರೆಗ್ಲ ಒಂಜಿ ಕಿರು ಸ್ಮರಣಿಕೆನ ಕೊರೊಂದುಲ್ಲ ಶ್ರೀಕಾಂತ ಹೊಳ್ಳ ಆರು ಎಂಗಳೊಟ್ಟಿಗೆ ಉಳ್ಳೇರು ಅರೆಗ್ಲ ಎಂಗ್ಲ ಪರವಾದ ಈ ಕಾರ್ಯಕ್ರಮದ ಪರವಾದ ಸೋಲೈತು ಸೋಲ್ಮ ಸಂದಾಯಿತ ಮಲ್ದು ಅರೆಗ್ಲ ಒಂಜಿ ಕಿರು ಸ್ಮರಣಿಕೆನ ಕೊರಡು ಬಣ್ಣದ ಕೇಳಂದರು
ಅಂಜನೆ ಈ ಕಾರ್ಯಕ್ರಮಡು ಸಹಕಾರ ಮಲ್ತನಂಚಿನ ಮಸ್ತ್ ಜನ ಒಳ್ಳೆಯರು ಎಂಕಲ್ನ ಯಾನ ಈ ಕಾರ್ಯಕ್ರಮದ ಈಗ ಕಾರ್ಯಕ್ರಮ ನಿರೂಪಣೆ ಮಲ್ತನಂಚಿನ ಕಿರಣ್ ಅರಿಗಿಲ್ಲ ಎಂಗಲ್ನ ಮಾತಿನ ಪರವಾದ ಸಂದಾಯದ ಬಂದು ವೇದಿಕೆ ಒಂಜಿ ಕಿರು ಸ್ಮರಣಿಕೆನೆ ದೇದು ನೋಡ್ಬಿಡ ನಮ್ಮ ಕುಡ್ಲ ಚಾನಲ್ ದಾಖಲ ನಮಗೆ ಸಹಕಾರ ಮಲ್ತನಂಚಿನ ಮಸ್ತ್ ಜನ ಒಳ್ಳೆಯರು ಯಾನ್ ಈ ಕಾರ್ಯಕ್ರಮ ಮಲ್ಕೊಡು ಬಂದಾಗ ಎಂಗಲ್ನ ನವಜೀವನ ಸಮಿತಿ ಆಗ್ಲಿಕ್ಕೆ ಎನ್ನಾಗ ಯಾನ್ ಸಂಪರ್ಕ ನಾವು ಕಲ್ಲೂರು ಎಜುಕೇಶನ್ ಟ್ರಸ್ಟ್ ಟ್ರಸ್ಟಿ ಅಬ್ದುಲ್ ಅಜೀಜ್ ಕಲ್ಲೂರು ಆರಿಗೆ ಮಾತಾಡಿದ್ದೆ ಸಹಕಾರ ದಾರ್ಪಣೆಗೆ ಏನೆಲ್ಲ ಕಾಂಟ್ಯಾಕ್ಟ್ ಅದು ಯಾರು ಒರಿಯನೆ ಕಾಂಟ್ಯಾಕ್ಟ್ ಅದು ಇದು ರೀತಿಯ ಕಾರ್ಯಕ್ರಮಕ್ಕೂ ಸಹಕಾರ ಮಂತನ ಅಬ್ದುಲ್ ಅಜೀಜ್ ಕಲ್ಲೂರು ಅರಿಗಿಲ್ಲ ಎಂಗಳ ಪರವಾದ ಈ ಕಾರ್ಯಕ್ರಮದ ಪರವಾದ ಸೋಮಸಂದಾಯತ ಮಂತಂದುಲ್ಲ ಅಂಜನೆ ಈ ಕಾರ್ಯಕ್ರಮ ಎಂಗಳಿಗೆ ಸರ್ವ ರೀತಿ ಸಹಕಾರ ಎಂಗಳ ಕಾರ್ಯಕ್ರಮದ ಸದಸ್ಯರ ನೆಚ್ಚಿನ ಕಲ್ಲೂರು ಎಜುಕೇಶನ್ ಟ್ರಸ್ಟ್ ಅಬ್ದುಲ್ ಅಜೀಜ್ ಅರಿಗಳ ಒಂಜಿ ಕಿರು ಸ್ಮರಣಿಕೆ ವೇದಿಕೆಗೆ ಬದ್ದು ಆ ಒಂಜಿ ಕಿರು ಸ್ಮರಣಿಕೆ ಪವನ್ ಅರು ಆ ಸ್ಮರಣಿಕೆಯನ್ನು ಕೊರಡು ಬಣ್ಣದಕ್ಕೆ ಏನೋದಿಲ್ಲ ಅಂಚನೆ ಈ ಕಾರ್ಯಕ್ರಮದ ವಿಡಿಯೋ ಚಿತ್ರೀಕರಣ ಮಲ್ತದು ನೆತ್ತ ವಾರ್ತೆನ ಮಾಧ್ಯಮಡು ನೀಡುನಂಚಿನ ಸಹಕಾರ ಮಲ್ತಿನ ಕ್ಯಾಮರಾಮ್ಯಾನ್ ಶ್ರೀ ಆಸಿಫ್ ತೊಕ್ಕೋಟು ಮೆರೆಗಲ ಒಂದು ಸ್ಮರಣಿಕೆ ನವಜೀವನ ಸಮಿತಿದ ಪವನ್ನರ್ ವೇದಿಕೆಡು ಕೊರೊಂದಿಲ್ಲ ಬಂದುಲೆ ಈ ಪರಿಶ್ರಮದ ಪಿರವಳು ಒಂಜಿ ತಿಂಗಳು ರಾತ್ರಿ ಬಗೆಲು ಬಂದ ನಂಚಿನ ಪದಾಧಿಕಾರಿನಗಳು ರಗ್ಲೈನ ಎಂಗ್ಲಿಗೆ ಸ್ಮರಣಿಕೆ ಕೊರಾಯಿಜಿನಲ್ಲ ಎಂಗ್ಲ ಹೃದಯಡು ಉಡಳ್ಳದೀದೆ ಎಂಗ್ಲು ಆಗ್ಲಿನ ಆರಾಧನೆ ಮಲ್ಪುನಂಚಿನ ವ್ಯಕ್ತಿಲಗ್ಲು ಆ ಪದಾಧಿಕಾರಿನಾಗ್ಲಿನ ಮಾತನೆಲ್ಲ ಎಂಗ್ಲಿ ಈ ಸಂದರ್ಭಡು ಆಗ್ಲಿಗೆ ಸೋಲೈತು ಸೋಲ್ಮಿ ಸಂದಾಯತ ಮಂತದಲ್ಲ ಸ್ಥಳದಾನ ಮಂತನಂಚಿನ ಇನ್ನು ವರ್ಷದ ಈ ಒಂಜಿ ಅಮೂಲ್ಯವಾಯಿನಂಚಿನ ಬೆಳೆ ಬಾರನಂಚಿನ ಒಂಜಿ ಸ್ಥಳದಾನ ಮಂತನಂಚಿನ ಬಾಬು ಮೂಲ್ಯ ಆರ್ನ ಇಲ್ಲದಕ್ಲೆ ಎಂಗ್ಲಿಗೆ ಸಂಪೂರ್ಣ ಸಹಕಾರ ಮಂತ್ರಿ ಇದೇ ವ್ಯವಸ್ಥೆಯನ್ನು ಅಚ್ಚುಕಟ್ಟದ ಮಲ್ಪರೆ ಕಾರಣ ಬಾಬು ಮೂಲ್ಯ ಆರ್ನ ಇಲ್ಲದಕ್ಲೆ ಆರೆಗೆ ಅಕ್ಲೆಗ್ಲ ಎಂಗ್ಲು ಈ ಸಂದರ್ಭಡು ಸೋಲೈತು ಸೋಲ್ಮಿ ಸಂದಾಯತ ಮಂತದಲ್ಲ ಈ ಧ್ವನಿವರ್ಧಕದ ವ್ಯವಸ್ಥೆ ಮಂತನಂಚಿನ ಸುಕುಮಾರ್ ಆರಿಗಲ ಎಂಗ್ಲು ಸೋಲೈತು ಸೋಲ್ಮಿ ಸಂದಾಯತ ಮಂತದಲ್ಲ ಹೂಗುಚ್ಚದ ವ್ಯವಸ್ಥೆ ಮಂತನಂಚಿನಗಳು ಸ್ನೇಹಜ್ಯೋತಿ ಜೇವಿಕೆ ಬೊಕ್ಕ ಆದರ್ಶ ಜೇವಿಕೆ ಜ್ಞಾನ ವಿಕಾಸ ಕೇಂದ್ರದಗಳ ಅಗ್ಲೇಗಲ ಎಂಗ್ಲು ಸೋಲೈತು ಸೋಲ್ಮಿ ಸಂದಾಯತ ಮಂತದಲ್ಲ ಬಂದಲೆ ಈ ಕಾರ್ಯಕ್ರಮಡು ಆರೋಗ್ಯ ಶಿಬಿರಗೂ ಮಂತನಂಚಿನ ವೈದ್ಯಕೀಯ ಎನಪೋಯ ಆಸ್ಪತ್ರೆ ಅದಪ್ಪು ಆತನ ಡೇ ಕೇರ್ ಹಾಸ್ಪಿಟಲ್ ಅದಪ್ಪು ಕಲ್ಲೂರು ಎಜುಕೇಶನ್ ಟ್ರಸ್ಟ್ ಮಾತ ಪದಾಧಿಕಾರಿಗಳದಪ್ಪು ಮಾತರಿಗಳ ಅಂಚೆ ಬತ್ತ ಸೇರಿದ ನವಜೀವನ ಸಮಿತಿ ಸದಸ್ಯರಿಗಳು ಈ ಮಾತ ಸದಸ್ಯರಿಗಳ ಬತ್ತ ಸೇರಿದ ಮಾತ ಈ ಫಲಾನುಭವಿಗಳ ನನ್ನ ತುಂಬ ಈ ರಕ್ತದಾನ ಶಿಬಿರ ನಡೆಪಿಕೊಂಡು ಈ ರಕ್ತದಾನ ಶಿಬಿರ ಭಾಗವಹಿಸಿದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾದ ಪೊರ್ಲು ಮಂದದ ಕೊರಡು ಬಂಡದು ಕೇಳದು ಈ ಸಭಾ ಕಾರ್ಯಕ್ರಮ ಇದೆ ಮುಕ್ತಾಯ ಬಂಡದ ಘೋಷಣೆ ಮಂತಂದು ಸಹಕಾರ ನೀಡಿದ ಕಿಶೋರ್ ಪಾವಳ ಹಾಗೆ ಅನಿಲ್ ಮೇಲ್ವಿಚಾರಕರು ಇವರಿಬ್ಬರಿಗೂ ಕೂಡ ನಮ್ಮ ನವಜೀವನ ಸಮಿತಿಯ ಪರವಾಗಿ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಇದನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಕಿಶೋರ್ ಪಾವಳ ಚಪ್ಪಾಳೆ ಮೂಲಕ ಅಭಿನಂದಿಸಿ ಹಾಗೆ ಸ್ವಾಗತವನ್ನು ವಹಿಸಿದಂತಹ ಶ್ರೀ ಅನಿಲ್ ಇವರಿಗೂ ಕೂಡ ಧನ್ಯವಾದಗಳು.